ಹರೇ ಕೃಷ್ಣ. ಅಧ್ಯಾಯ 8 ಅಕ್ಷರ ಬ್ರಹ್ಮಯೋಗ. ಓಂ ಅಜ್ಞಾನತಿಮಿರಾಂತಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಎಲ್ಲರಿಗೂ ಕೂಡ. ಸೊ ಅಧ್ಯಾಯ 8 ಅಕ್ಷರ ಬ್ರಹ್ಮಯೋಗ, ಭಗವತ್ ಪ್ರಾಪ್ತಿ. ಅಧ್ಯಾಯ 8ರ ಅವಲೋಕನ, ಅರ್ಜುನನ ಪ್ರಶ್ನೆಗೆ ಉತ್ತರ. ಮೊದಲನೇ ಶ್ಲೋಕದಿಂದ 4ನೇ ಶ್ಲೋಕದಲ್ಲಿ ನೋಡ್ಬೋದು. ಮರಣ ಸಮಯದಲ್ಲಿ ಕೃಷ್ಣನನ್ನು ಸ್ಮರಿಸುವುದು 5ರಿಂದ 8ನೇ ಶ್ಲೋಕದಲ್ಲಿ. ನಂತರ ಯೋಗ ಮಿಶ್ರಿತ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು 9ರಿಂದ 13ನೇ ಶ್ಲೋಕದಲ್ಲಿ. ಶುದ್ಧ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು 14ರಿಂದ 16ನೇ ಶ್ಲೋಕ. ಭೌತಿಕ ಪ್ರಪಂಚ ಹಾಗೂ ಆಧ್ಯಾತ್ಮಿಕ ಪ್ರಪಂಚ ನಡುವಿನ ವ್ಯತ್ಯಾಸವೇನು ಅಂತ ತಿಳಿದುಕೊಳ್ಳಲಿದ್ದೀರಿ. 17ರಿಂದ 22ನೇ ಶ್ಲೋಕದಲ್ಲಿ ನೋಡ್ಬೋದು. ಕೃಷ್ಣನನ್ನು ಪಡೆಯುವಲ್ಲಿ ಶುದ್ಧ ಭಕ್ತಿಯ ಶ್ರೇಷ್ಠತೆ 23ರಿಂದ 28ನೇ ಶ್ಲೋಕದಲ್ಲಿ ನೋಡ್ಬೋದು. ಸೊ ಇಲ್ಲಿ ಅಧ್ಯಾಯ 7 ಅಕ್ಷರ ಬ್ರಹ್ಮ ಯೋಗ, ಭಗವತ್ ಪ್ರಾಪ್ತಿ ಅಂತ ಹೇಳಿದ್ರೆ ಪ್ರಭುಪಾದರು ಹೇಳ್ತಾರೆ, ಲೈಫ್ ಇಸ್ ಪ್ರಿಪರೇಷನ್, ಡೆತ್ ಇಸ್ ಎಕ್ಸಾಮಿನೇಷನ್ ಅಂತ. ನಾವು ಸಾಯುವ ಸಮಯದಲ್ಲಿ ಕೃಷ್ಣನನ್ನು ನೆನಪಿಸಿಕೊಳ್ಳುವುದು ಹೇಗೆ? ಈಗ ನಾವು ಅಹೇತುಕಿ ಅಪ್ರತಿಹತ 24 ಗಂಟೆ ನಮಗೆ ಈಗ ಕೃಷ್ಣನ ಸ್ಮರಣೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ನಾವೀಗ ಸಾಧಕರು. ನಾವೀಗ ಕ್ಲಾಸ್ ಕೇಳ್ತೇವೆ, ಬೆಳಗ್ಗೆ ಮಂಗಳಾರತಿ ಅಟೆಂಡ್ ಮಾಡ್ತೇವೆ ಝೂಮ್ ಲಿಂಕಲ್ಲಿ 4:15 ಗಂಟೆಗೆ. ಟೆಂಪಲಲ್ಲಿ ಮಂಗಳಾರತಿಯನ್ನು ನಾವು ಝೂಮ್ ಲಿಂಕಲ್ಲಿ ನೋಡ್ಬೋದು. ನಂತರ ಭಗವದ್ಗೀತೆ ಭಾಗವತಂ ಕ್ಲಾಸ್ ಅಟೆಂಡ್ ಮಾಡುವಂಥದ್ದು, ಭಗವದ್ಗೀತೆ ಭಾಗವತಂ ಪುಸ್ತಕ ಓದುವಂಥದ್ದು, ಈ ರೀತಿಯಾಗಿ ನಾವು ಈಗ ಸಾಧನೆ ಮಾಡ್ತೇವೆ, ಪ್ರಸಾದವನ್ನಷ್ಟೇ ಸ್ವೀಕರಿಸುವಂಥದ್ದು. ಅಹೇತುಕಿ ಅಪ್ರತಿಹತ ಅಂತ ಹೇಳಿದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ 24 ಗಂಟೆ ಭಗವಂತನನ್ನು ಸ್ಮರಿಸ್ತಾ ಇರ್ತಾರೆ. ಅದು ಅನನ್ಯ ಭಕ್ತಿ. ಅದು ನಮಗೆ ಈಗ ಸಾಧ್ಯ ಇಲ್ಲ. ಇಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಯಂಗ್ಸ್ಟರ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರಭುಪಾದರಿಗೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇರ್ತಾರೆ. ಹಾಗೆ ಒಬ್ಬ ಬಂದು ಪ್ರಭುಪಾದರ ಬಳಿ ಕೇಳುವಂಥದ್ದು, ನೀವು ದೇವರ ಅಂತ ಹೇಳಿ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಇಲ್ಲ ನಾನು ಭಗವಂತನ ಸೇವಕ. ಮತ್ತೆ ಪ್ರಭುಪಾದರು ಹೇಳ್ತಾರೆ, ಇಲ್ಲ ನಾನು ಭಗವಂತನ ಸೇವಕನಾಗಲು ಪ್ರಯತ್ನ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಇದನ್ನು ಕೇಳಿ ಅವನು ತಲೆ ತಗ್ಗಿಸ್ತಾನೆ ಅಂತ ಹೇಳಿದ್ರೆ, ಪ್ರಭುಪಾದರು ಅದು ಅವರು ನಮ್ರತೆಯಿಂದ ಹೇಳುವಂಥದ್ದು. ಆಕ್ಚುಲಿ ಪ್ರಭುಪಾದರು ಭಗವಂತನ ಸೇವಕರು. ಅವರು ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ಇಲ್ಲಿ ಬಂದು ಹೇಳ್ತಾರೆ, ಪ್ರಭುಪಾದರು ಬರ್ತಾರೆ, ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚಾದ್ಯಂತ ಹರಡ್ತಾರೆ ಅಂತೇಳಿ. ಮೋರಾ ಸೇನಾಪತಿ ಭಕ್ತ ಏಬೇ ತತಾಯ ಅಂತ ಹೇಳಿ ಹೇಳ್ತಾರೆ ಅವರು. ಸೊ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ನಮಗೆ ಮತ್ತು ಬೇರೆ ಜೀವಿಗಳಿಗೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ನಮಗೆ ಭಗವತ್ ಪ್ರಾಪ್ತಿಗೆ ಅಂದ್ರೆ ಭಗವಂತನ ಧಾಮಕ್ಕೆ ಹೇಗೆ ಹೋಗುವಂಥದ್ದು ಅಂತ ತಿಳಿಯಲು ಅವಕಾಶ ಇದೆ. ಮನುಷ್ಯ ಜನ್ಮದಲ್ಲಿ ಮಾತ್ರ ಈ ಅವಕಾಶ ಇರುವಂಥದ್ದು, ಜೀವಿಗಳಿಗೆ ಅದು ಇಲ್ಲ. ಹಾಗಾಗಿ ನಾವು ಭಗವತ್ ಪ್ರಾಪ್ತಿ ಹೇಗೆ ಮಾಡುವಂಥದ್ದು ಇದನ್ನು ನಾವು ಇವತ್ತಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಶ್ರೀಲ ಪ್ರಭುಪಾದ ಕಿ ಜೈ. ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಭುವೇ, ಪರಮಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು? ದಯೆಯಿಟ್ಟು ಇದನ್ನು ನನಗೆ ವಿವರಿಸು. ಅಧಿಯಜ್ಞಃ ಕಥಂ ಕೋ ಅತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ
ಮಧುಸೂದನನೇ, ಯಜ್ಞದ ಪ್ರಭುವು ಯಾರು? ಅವನು ದೇಹದಲ್ಲಿ ವಾಸಿಸುವುದು ಹೇಗೆ? ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ? ಈ ರೀತಿಯಾಗಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ ಭಗವಂತನಿಗೆ. ಇಲ್ಲಿ 7ನೇ ಅಧ್ಯಾಯದಲ್ಲಿ ಕೂಡ 29ನೇ ಶ್ಲೋಕದಲ್ಲಿ ಹೇಳುವಂಥದ್ದು, ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯಾಯ ತಂತಿಯೇ ತೇ ಬ್ರಹ್ಮ ತದ್ವಿದು ಕೃಷ್ಣಂ ಅಧ್ಯಾತ್ಮಂ ಕರ್ಮ ಚಾಕಿಲಂ ಸಾಧಿಭೂತಾದಿದೈವಂ ಮಾಂ ಸಾಧಿ ಯಜ್ಞಂ ಚ ಯೇ ವಿದುಃ ಪ್ರಯಾಣಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. 7ನೇ ಅಧ್ಯಾಯದ 29 ಮತ್ತು 30ನೇ ಶ್ಲೋಕದಲ್ಲಿ ಕೇಳ್ತಾರೆ. ಇದೇ ರೀತಿಯಾಗಿ ಹೇಳಲಾಗ್ತದೆ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಅಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗಃ ಕರ್ಮ ಸಂಜಿತಃ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್ ಎಂದು ಹೆಸರು. ಅವನ ನಿತ್ಯ ಸ್ವಭಾವವನ್ನು ಅಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾದಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಾಭೃತಾಂಬರ. ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಅಧಿಭೂತ ಎಂದು ಹೆಸರು. ಸೂರ್ಯ ಚಂದ್ರರಂತಹ ದೇವತೆಗಳನ್ನು ಒಳಗೊಳ್ಳುವ ಭಗವಂತನ ವಿರಾಟ್ ರೂಪಕ್ಕೆ ಅಧಿದೈವ ಎಂದು ಹೆಸರು. ಎಲ್ಲ ಶರೀರಧಾರಿಗಳ ಹೃದಯಗಳಲ್ಲಿ ಪರಮಾತ್ಮನಿಂದ ಪ್ರತಿನಿಧಿತನಾದ ನನಗೆ, ಪರಮಪ್ರಭುವಿಗೆ ಅಧಿಯಜ್ಞ, ಯಜ್ಞದ ಪ್ರಭು ಎಂದು ಹೆಸರು. ಹೀಗೆ ಅರ್ಜುನನ ಪ್ರಶ್ನೆಗೆ ಭಗವಂತ ಉತ್ತರಿಸ್ತಾನೆ. ಇದನ್ನು ನಾವು ಈ ಟೇಬಲ್ನಲ್ಲಿ ನೋಡ್ಬೋದು. ಈ ಎಲ್ಲ 8 ಪ್ರಶ್ನೆಗಳು ಅರ್ಜುನ ಕೇಳಿದ ಪ್ರಶ್ನೆಗಳಾಗಿರ್ತವೆ. ಅದಕ್ಕೆ ಭಗವಂತನ ಉತ್ತರ. ಈ ಮೊದಲನೆಯ ಶ್ಲೋಕ ನೋಡ್ಬೋದು ನೀವು. ಮೊದಲನೆಯ ಶ್ಲೋಕ ಮತ್ತು 2ನೆಯ ಶ್ಲೋಕದ ಪ್ರಶ್ನೆಗಳು ಇಲ್ಲಿ ನೋಡ್ಬೋದು. ನಂತರ 3 ಮತ್ತು 4ನೆಯ ಶ್ಲೋಕದಲ್ಲಿ ಭಗವಂತ ಉತ್ತರಿಸುವಂಥದ್ದನ್ನು ಇಲ್ಲಿ ಈ ಟೇಬಲ್ನಲ್ಲಿ ನೋಡ್ಬೋದು. ಇದನ್ನು ನಾವೀಗ ಒಂದೊಂದಾಗಿ ತಿಳಿಯುವ. ಸೊ ಮೊದಲಿಗೆ 7ನೇ ಅಧ್ಯಾಯದಲ್ಲಿ 29ನೇ ಶ್ಲೋಕದಲ್ಲಿ ಕೂಡ ಹೇಳುವಂಥದ್ದು, ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು. ಹುಟ್ಟು, ಸಾವು, ಮುಪ್ಪು ಮತ್ತು ರೋಗಗಳು ಈ ಜಡ ದೇಹವನ್ನು ಕಾಡುತ್ತದೆ, ಆಧ್ಯಾತ್ಮಿಕ ದೇಹವನ್ನಲ್ಲ. ಸೊ ದೇವತೆಗಳನ್ನು ಪೂಜೆ ಮಾಡುವವರು ಪರಮಪ್ರಭುವನ್ನು ಅವನ ಲೋಕಕ್ಕೆ ತಲುಪುವುದೇ ಇಲ್ಲ, ದೇವತೆಗಳನ್ನು ಪೂಜೆ ಮಾಡುವವರು. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಮಾತ್ರ ಬ್ರಹ್ಮನ್ ಎಂದು ಕರೆಸಿಕೊಳ್ಳುವುದಕ್ಕೆ ಅರ್ಹರು. ಬ್ರಹ್ಮನ್ ಅಂತ ಹೇಳಿದ್ರೆ ನಾಶವಿಲ್ಲದ ಆತ್ಮ, ಏಕೆಂದರೆ ಅವರು ಕೃಷ್ಣ ಲೋಕವನ್ನು ಸೇರಲು ವಾಸ್ತವವಾಗಿ ಪ್ರಯತ್ನಿಸುತ್ತಿದ್ದಾರೆ. ಇನ್ನು 30ನೇ ಶ್ಲೋಕದಲ್ಲಿ ಹೇಳುವಂಥದ್ದು, ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು ಪರಮಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವರು. ದೇವೋತ್ತಮ ಪರಮಪುರುಷನಾದ ನನ್ನನ್ನು ಮರಣಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. ಇದನ್ನೇ ಇಲ್ಲಿ 8ನೇ ಅಧ್ಯಾಯದಲ್ಲಿ ಕೂಡ ನಾವೀಗ ನೋಡಲಿದ್ದೇವೆ. ಈಗ ಒಂದೊಂದಾಗಿ ತಿಳಿಯುವ. ಬ್ರಹ್ಮನ್ ಆತ್ಮ, ಇಲ್ಲಿ ನಾಶವಿಲ್ಲದ ಆತ್ಮ. ಪ್ರಭುಪಾದರು ಹೇಳುವಂಥದ್ದು, ಕಲಿಯುಗದಲ್ಲಿ ನಾವೆಲ್ಲರೂ ಕೂಡ ದೇಹದ ಭಾವನೆಯಲ್ಲಿ ಇರ್ತೇವೆ ಅಂತೇಳಿ. ಯಾಕಂತೇಳಿದ್ರೆ ಇದನ್ನು ಒಂದು ಉದಾಹರಣೆ ಮೂಲಕ ನೋಡೋದಾದ್ರೆ, ಚಿತ್ರಕೇತು ಮಹಾರಾಜನಿಗೆ ಮಕ್ಕಳಿರೋದಿಲ್ಲ.
ಸೊ ಅವನು ಮಹಾತ್ಮರ ಒಂದು ಅನುಗ್ರಹದಿಂದ ಒಬ್ಬ ಪತ್ನಿಗೆ ಮಗು ಆಗುತ್ತೆ. ಸೊ ಆ ಮಗುವಿಗೆ ಹರ್ಷಶೋಕ ಅಂತ ಹೆಸರಿಡಿ ಅಂತ ಅವರು ಹೇಳಿರ್ತಾರೆ. ಯಾಕಂತ ಹೇಳಿದ್ರೆ ಆ ಮಗು ಹುಟ್ಟಿದ ನಂತರ ಆ ಮಗುವನ್ನು ಮತ್ತು ಅದರ ತಾಯಿಯನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ತಾ ಇರ್ತಾನೆ ಚಿತ್ರಕೇತು ಮಹಾರಾಜ. ಉಳಿದ ಪತ್ನಿಯರಿಗೆ ಏನಾಗುತ್ತೆ, ಇದರಿಂದ ಅಸೂಯೆ ಆಗುತ್ತೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಆ ಮಗುವನ್ನು ಸಾಯಿಸಿ ಬಿಡ್ತಾರೆ. ಸೊ ಚಿತ್ರಕೇತು ತುಂಬಾ ರೋಧಿಸ್ತಾನೆ ಮಗು ಸತ್ತು ಹೋದದಕ್ಕೆ. ಆ ಸಮಯದಲ್ಲಿ ನಾರದ ಮಹರ್ಷಿಗಳು ಅಲ್ಲಿಗೆ ಬರ್ತಾರೆ. ಇವರು ಹೇಳ್ತಾನೆ ಚಿತ್ರಕೇತು, ನನಗೆ ಮಗು ಬೇಕು ಅಂತೇಳಿ. ಸರಿ, ನಾರದ ಮಹರ್ಷಿಗಳು ಆ ಮಗುವನ್ನು ಮತ್ತೆ ಕರೆಸ್ತಾರೆ. ಹರ್ಷಶೋಕನನ್ನು ಕರೆಸಿದಾಗ ಅವನು ಇಲ್ಲಿ ನೋಡ್ತಾನೆ ಆಶ್ಚರ್ಯದಿಂದ. ಇವರು ಚಿತ್ರಕೇತು ಹೇಳ್ತಾನೆ ಮಗ ಮಗ ಅಂತ ಹೇಳ್ತಾನೆ. ಆದ್ರೆ ಹರ್ಷಶೋಕ ಹೇಳ್ತಾನೆ, ಯಾರು ನೀವು, ನಿಮ್ಮ ಪರಿಚಯ ನನಗಿಲ್ಲ ಅಂತ ಹೇಳಿದ್ರೆ, ನನಗೆ ಆಲ್ರೆಡಿ ಅಲ್ಲಿ ಬೇರೆ ತಂದೆ ತಾಯಿ ಇದ್ದಾರೆ ಅಂತೇಳಿ ಆ ರೀತಿಯಾಗಿ. ಸೊ ಇದು ಆಗ ಚಿತ್ರಕೇತುಗೆ ಮನವರಿಕೆ ಆಗ್ತದೆ. ನಮ್ಮ ಕರ್ಮಾನುಸಾರ ನಾವು ನೆಕ್ಸ್ಟ್ ಲೈಫ್ ಎಂತ ಕೂಡ ಆಗ್ಬೋದು ಅಂತೇಳಿ. ಸೊ ಇಲ್ಲಿ ಬ್ರಹ್ಮನ್ ಅಂತ ಹೇಳಿದ್ರೆ ಆತ್ಮದ ಬಗ್ಗೆ ನಾವು 2ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ಅಲ್ಲಿ ತುಂಬಾ ವಿವರಣೆಯನ್ನು ನೀಡಿದ್ದಾರೆ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹ ಅಂತರ ಪ್ರಾಪ್ತಿ ಧೀರಸ್ತತ್ರ ಮುಹ್ಯತಿ. ಏಕೆಂದ್ರೆ ಈಗ ನಾವು ಚಿಕ್ಕದಿರುವಾಗ ಹೇಗಿರ್ತೇವೆ, ದೊಡ್ಡವರಾದಾಗ ಹೇಗಾಗ್ತದೆ ಅಂದ್ರೆ ಈ ದೇಹಕ್ಕೆ ಬದಲಾವಣೆ ಇದೆ, ಆದ್ರೆ ಆತ್ಮಕ್ಕೆ ಬದಲಾವಣೆ ಇಲ್ಲ. ಆತ್ಮ ಸೇಮ್ ಇರುತ್ತೆ. ಹಾಗಾಗಿ ದೇಹವು ನಾಶವಾದಾಗ ನಾವು ಅದಕ್ಕಾಗಿ ಚಿಂತೆ ಮಾಡಬಾರ್ದು, ವ್ಯಥೆ ಪಡಬಾರ್ದು. ಯಾಕೆಂದ್ರೆ ಆತ್ಮಕ್ಕೆ ಸಾವಿಲ್ಲ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಇದನ್ನು ಯಾರು ಅರಿತಾರೆ ಅಂದ್ರೆ ಆತ್ಮ ಶಾಶ್ವತವಾಗಿರ್ತದೆ, ದೇಹ ಮಾತ್ರ ನಾಶ ಆಗ್ಬಂತದ್ದು. ಇದನ್ನು ಯಾರು ತಿಳಿತಾರೆ, ಅವರು ಧೀರರು ಅಂತೇಳಿ. ಸೊ ನಾವು ಧೀರರಾಗಬೇಕು, ಅಧೀರರಲ್ಲ. ಧೀರನಾದವನು ಇದಕ್ಕೆ ವ್ಯಥೆ ಪಡುವುದಿಲ್ಲ ಅಂತ ಹೇಳಿ. ನಂತರ 2ನೇ ಪ್ರಶ್ನೆ ಬಂದು ಅಧ್ಯಾತ್ಮ, ದೇಹದ ನಿಯಂತ್ರಕ. ಇದು ಜೀವಿಯ ಸ್ವರೂಪ. ನಾವು ನಿತ್ಯ ಭಗವಂತನ ಸೇವಕರು. ಜೀವೇರ ಸ್ವರೂಪವೇ ನಿತ್ಯ ಕೃಷ್ಣೇರ ದಾಸ್, ನಿತ್ಯೇರ ಕೃಷ್ಣದಾಸ್ ಅಂತೇಳಿ. ಅಂತ ಹೇಳಿದ್ರೆ ನಾವು ಭಗವಂತನ ಸೇವಕರು. ಆದ್ರೆ ನಾವು ಭೌತಿಕ ಪ್ರಪಂಚಕ್ಕೆ ಬಂದಾಗ ನಮಗೇನಾಗ್ತದೆ, ನಾವು ಒಡೆಯ ಈ ರೀತಿಯಾದ ಆ ರೀತಿಯಾಗಿ ನಾವು ಬಿಹೇವ್ ಮಾಡ್ತೇವೆ. ಆದ್ರೆ ನಾವು ಭಗವಂತನ ಸೇವಕರು. ಸೊ ಇಲ್ಲಿ ನಾವು ಹೇಗೂ ಸೇವೆಯನ್ನು ಮಾಡ್ತಾ ಇರ್ತೇವೆ. ಗಂಡ ಮಕ್ಕಳು ಈ ರೀತಿಯಾಗಿ, ಹೆಂಡತಿ, ಸಮಾಜ ಸೇವೆ, ರಾಷ್ಟ್ರ ಸೇವೆ, ದೇಶ ಸೇವೆ, ಈ ರೀತಿಯಾಗಿ ಸೇವೆ ಮಾಡ್ತಾ ಇರ್ತೇವೆ. ಇಲ್ಲಿ ಪ್ರಭುಪಾದರು ಹೇಳುವಂಥದ್ದು ನಾವು ಕೃಷ್ಣನ ಸೇವೆ ಮಾಡಬೇಕು ಅಂತ ಹೇಳಿ. ಕೃಷ್ಣನ ಸೇವೆ ಮಾಡಿದ್ರೆ ನಮಗೇನಾಗ್ತದೆ, ಕೃಷ್ಣನ ಸೇವೆ ಮಾಡೋದು ಅಂತ ಹೇಳಿದ್ರೆ ಈಗ ನಾವು ಹೇಗೂ ತಿಂತೇವೆ, ಊಟ ಮಾಡ್ತೇವೆ. ಸೊ ನಾವು ಅದನ್ನು ಶುದ್ಧದಲ್ಲಿ ಭಗವಂತನಿಗೆ ನೈವೇದ್ಯ ಮಾಡಿ ಸ್ವೀಕರಿಸಿದ್ರೆ ಅದು ನಾವು ಕೃಷ್ಣನನ್ನು ಆ್ಯಡ್ ಮಾಡಿದಾಗೆ ಆಗ್ತದೆ. ಅಲ್ಲಿ ನಾವು ಯಾವುದೇ ಆಕ್ಟಿವಿಟೀಸ್ ಮಾಡಿದ್ರು ಕೃಷ್ಣನನ್ನು ಆ್ಯಡ್ ಮಾಡುವಂಥದ್ದು. ಚೈತನ್ಯ ಮಹಾಪ್ರಭುಗಳು ಕೂಡ ಅದೇ ಹೇಳುವಂಥದ್ದು, ಸ್ಥಾನೇ ಸ್ಥಿತಃ ವೇರೆವರ್ ಯು ಆರ್ ಯು ಚಾಂಟ್. ಗೃಹಸ್ಥರಾಗಿದ್ದುಕೊಂಡೇ ಭಕ್ತಿ ಸೇವೆಯನ್ನು ಮಾಡಿ. ಹಾಗಾಗಿ ಇಲ್ಲಿ ನಾವು ಶ್ಲೋಕದಲ್ಲಿ ನೋಡ್ಬೋದು, 2ನೇ ಶ್ಲೋಕದಲ್ಲಿ ಇಲ್ಲಿ ಕೇಳುವಂಥದ್ದು 2 ಮುಖ್ಯವಾದ ಅಂಶಗಳು ಯಾವುದಂತ ಹೇಳಿದ್ರೆ, ಮಧುಸೂದನನೇ ಅಂತ ಹೇಳ್ತಾನೆ ಇಲ್ಲಿ ಅರ್ಜುನ. ಯಾಕೆಂತ ಹೇಳಿದ್ರೆ ಮಧು ಎಂಬ ರಾಕ್ಷಸನನ್ನು ಸಂಹರಿಸ್ತಾನೆ ಕೃಷ್ಣ. ಮಧು ಅಂತ ಹೇಳಿದ್ರೆ ಇಲ್ಲಿ ಇದನ್ನು ಸಂದೇಹಕ್ಕೆ ಹೋಲಿಸಲಾಗ್ತದೆ. ಆಕ್ಚುಲಿ ಅರ್ಜುನನಿಗೆ ಯಾವುದೇ ಸಂದೇಹ ಇಲ್ಲ, ಅವನು ಶುದ್ಧ ಭಕ್ತನಾಗಿರ್ತಾನೆ. ಅವನು ನಮಗೋಸ್ಕರ ಪ್ರಶ್ನೆಗಳನ್ನು ಕೇಳುವಂಥದ್ದು. ಅಂದ್ರೆ ಕೃಷ್ಣ ಅರ್ಜುನನನ್ನು ಭ್ರಮೆಗೆ ತಂದಿರ್ತಾನೆ, ನಮ್ಗೆಲ್ಲರಿಗೋಸ್ಕರ ತಿಳಿಯಲಿ ಅಂತ ಹೇಳಿ. ಸೊ ಇಲ್ಲಿ ಅರ್ಜುನ ಮಧುಸೂದನನೇ ಅಂತ ಹೇಳ್ತಾನೆ. ಮಧುಸೂದನನೇ ಅಂತ ಹೇಳಿದ್ರೆ ಮಧು ರಾಕ್ಷಸನನ್ನು ಸಂಹರಿಸಿದವನೇ. ಆ ಸಂದೇಹ ಹೇಳುವಂತ ರಾಕ್ಷಸನನ್ನು ನಿವಾರಿಸು ಅಂತ ಹೇಳಿ ಇಲ್ಲಿ ಕೇಳಿಕೊಳ್ಳುವಂಥದ್ದು ಕೃಷ್ಣನಲ್ಲಿ. ಈ ಸಂದೇಹಗಳನ್ನು ನಿವಾರಿಸು ಅಂತೇಳಿ, ಸಂದೇಹವನ್ನು ಇಲ್ಲಿ ರಾಕ್ಷಸನಿಗೆ ಹೋಲಿಸಲಾಗಿದೆ. ನಂತರ ಪ್ರಯಾಣ ಕಾಲೇ, ಇಲ್ಲಿ 2 ಮುಖ್ಯವಾದದ್ದು. ಒಂದು ಮಧುಸೂದನ ಅಂತ ಹೇಳುವಂಥದ್ದು ಅವನು, ಮತ್ತು ಪ್ರಯಾಣ ಕಾಲೆ ಅಂತ ಹೇಳಿದ್ರೆ ನಾವು ಏನು ಬದುಕಿನಲ್ಲಿ ಮಾಡಿರ್ತೇವೆ ಅದೆಲ್ಲವೂ ಕೂಡ ಸಾವಿನ ಸಮಯದಲ್ಲಿ ಪರೀಕ್ಷೆಗೆ ಒಳಗಾಗ್ತವೆ. ಅದಕ್ಕೆ ಹೇಳುವಂಥದ್ದು ಲೈಫ್ ಇಸ್ ಎ ಪ್ರಿಪರೇಷನ್, ಡೆತ್ ಇಸ್ ಎ ಎಕ್ಸಾಮಿನೇಷನ್ ಅಂತ ಹೇಳಿ. ಹಾಗಾಗಿ ನಾವು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾದ್ರೆ ನಮಗೆ ಇದು ತಿಳಿಯುತ್ತೆ, ಅಂದ್ರೆ ಕೃಷ್ಣನ ಒಂದು ಸ್ಮರಣೆ ಬರುತ್ತೆ.
ಇನ್ನು ಇಲ್ಲಿ 3ನೇ ಒಂದು ಪ್ರಶ್ನೆ ಬಂದು ಕರ್ಮ, ಕೆಲಸ, ಫಲಪ್ರದ ಚಟುವಟಿಕೆಗಳು. ಭೌತಿಕ ದೇಹಕ್ಕೆ ಕಾರಣವಾಗುವ ಕ್ರಿಯೆಗಳು ತಿಳಿದ್ರೆ ಜೀವಿಯ ಸ್ವರೂಪ, ಜೀವೇರ ಸ್ವರೂಪ ನಿತ್ಯ ಕೃಷ್ಣರ ದಾಸ್ ಅಂತ ಹೇಳಿ ತಿಳಿಯಿತು ನಮ್ಗೀಗ. ಈಗ 84 ಲಕ್ಷ ಜೀವವರ್ಗಗಳಲ್ಲಿ ನಾವು ಕ್ರಿಮಿಯಾಗಿ, ಮೀನಾಗಿ, ಪ್ರಾಣಿಯಾಗಿ, ಪಕ್ಷಿಯಾಗಿ, ಪ್ರಾಣಿಯಾಗಿ, ಮರವಾಗಿ, ಈ ರೀತಿಯಾಗಿ ನಾವು ನಂತರ ನಮಗೆ ಈ ಮನುಷ್ಯ ಜನ್ಮ ಸಿಕ್ಕಿರುವಂಥದ್ದು. ನಮ್ಮ ಕರ್ಮಾನುಸಾರವಾಗಿ ನಮಗೆ ಈ ಶರೀರವು ಸಿಗ್ತಾ ಹೋಗುತ್ತೆ ಅಂತ ಹೇಳಿ ನಾವು ಇಲ್ಲಿ ತಿಳಿಯುವಂಥದ್ದು. ಹಾಗಾಗಿ ನಾವು ಒಳ್ಳೆ ಕೆಲಸ ಮಾಡಿದರೆ ಪುಣ್ಯ ಸಿಗುತ್ತೆ, ಕೆಟ್ಟ ಕೆಲಸ ಮಾಡಿದರೆ ನಮಗೆ ಪಾಪ ಬರುತ್ತೆ. ಭೌತಿಕ ದೇಹಕ್ಕೆ ಕಾರಣವಾಗುವ ಕ್ರಿಯೆಗಳು. ಇನ್ನು ಅಧಿಭೂತ, ಭೌತಿಕ ಪ್ರಕೃತಿ. ಅಧಿಭೂತಂ ಶರೋಭಾವ ಪುರುಷಶ್ಚಾದಿದೈವತಂ ಹೇಳಿದ್ರೆ ಭೌತಿಕ ಶರೀರ, ಭೌತಿಕ ಪ್ರಕೃತಿಯು ಸದಾ ಬದಲಾಗ್ತಾ ಇರುತ್ತೆ. ಈ ಭೌತಿಕ ಶರೀರಗಳು ಸಾಮಾನ್ಯವಾಗಿ 6 ಹಂತಗಳನ್ನು ದಾಟುತ್ತವೆ. ಅವು ಹುಟ್ಟುತ್ತವೆ, ಬೆಳೆಯುತ್ತವೆ, ಒಂದಿಷ್ಟು ಕಾಲ ಉಳಿಯುತ್ತವೆ, ಕೆಲವು ಉಪ ಉತ್ಪನ್ನಗಳನ್ನು ಸೃಷ್ಟಿಸುತ್ತವೆ, ಕ್ಷಯಿಸುತ್ತವೆ, ಅನಂತರ ಮಾಯವಾಗ್ತವೆ. ಈ ಭೌತಿಕ ಪ್ರಕೃತಿಗೆ ಅಧಿಭೂತ ಅಂತ ಹೇಳಲಾಗ್ತದೆ. ಇನ್ನು 5ನೇದು ಅಧಿದೈವ, ಎಲ್ಲಾ ದೇವತೆಗಳನ್ನು ಒಳಗೊಂಡ ವಿಶ್ವರೂಪ. ಅಧಿದೈವ ಅಂತ ಹೇಳಿದ್ರೆ ಈಗ ತ್ರಿವಿಧ ಕ್ಲೇಶಗಳಲ್ಲಿ ಆದಿದೈವಿಕ್, ಆದಿಭೌತಿಕ್, ಆಧ್ಯಾತ್ಮಿಕ, ಅದರಲ್ಲಿ ಆದಿದೈವಿಕ್ ಅಂತ ಹೇಳಿ ನೋಡ್ಬೋದು. ಅಂತ ಹೇಳಿದ್ರೆ ಈಗ ನಾವು ಗಿಡದ ಬುಡಕ್ಕೆ ನೀರು ಹಾಕಿದ್ರೆ ಗಿಡದ ರೆಂಬೆ ಕೊಂಬೆಗಳಿಗೆಲ್ಲ ನೀರು ಪೋಷಣೆ ಸಿಗ್ತದೆ. ಅದೇ ರೀತಿ ನಾವು ಕೃಷ್ಣನನ್ನು ಆರಾಧಿಸ್ಬೇಕು, ಆವಾಗ ದೇವತೆಗಳೆಲ್ಲ ಸಂತೃಪ್ತಿ ಹೊಂದ್ತಾರೆ. ಅದಕ್ಕೆ ಹೇಳುವಂಥದ್ದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಇರಬೇಕು. ತರೋರಿವ ಸಹಿಷ್ಣುನ ತಿಳಿದ್ರೆ ನಾವು ಮರ ಹೇಗೆ ಬಿಸಿಲು, ಮಳೆ, ಗಾಳಿ ಎಲ್ಲದನ್ನು ಕೂಡ ಸಹಿಸಿಕೊಳ್ತದೆ, ಒಂದೇ ರೀತಿ ಇರುತ್ತೆ, ಅದೇ ರೀತಿ ನಾವು ಸಹಿಸಿಕೊಳ್ಬೇಕು. ಯಾಕೆಂತ ಹೇಳಿದ್ರೆ ನಾವು ಭಕ್ತಿ ಸೇವೆಯನ್ನು ಮಾಡುವಾಗ ಬಹಳಷ್ಟು ಕಷ್ಟಗಳು ಎದುರಾಗ್ತವೆ. ಅದನ್ನೆಲ್ಲವನ್ನು ಕೂಡ ಸಹಿಸಿಕೊಂಡು ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದನ್ನು ಬಿಡಬಾರದು. ಹಾಗಿದ್ರೆ ಮಾತ್ರ ನಮಗೆ ಸಾವಿನ ಸಮಯದಲ್ಲಿ ಕೃಷ್ಣನ ಸ್ಮರಣೆ ಬರುತ್ತೆ. ಅಧಿದೈವ, ಎಲ್ಲಾ ದೇವತೆಗಳನ್ನು ಒಳಗೊಂಡ ವಿಶ್ವರೂಪ ಅಂತ ಹೇಳಿದ್ರೆ ಈಗ ಸುನಾಮಿ, ಭೂಕಂಪ ಇದೆಲ್ಲವೂ ಆಗ್ತದೆ, ಇದೆಲ್ಲವೂ ಕೂಡ ದೇವತೆಗಳಿಂದ ಬರುವಂಥದ್ದು. ಹಾಗಾಗಿ ನಾವು ಎಷ್ಟು ಒಂದು ಸಹಕಾರ ಮನೋಭಾವದಲ್ಲಿ ಇರ್ತೇವೆ ಅಷ್ಟು ನಮಗೆ ಒಳ್ಳೆಯದು, ಇಲ್ಲದಿದ್ರೆ ಕೇಡುಂಟಾಗ್ತದೆ, ಕೆಡಕುಂಟಾಗ್ತಾ ಇರ್ತದೆ ಅಂತೇಳಿ ನಾವು ನೋಡ್ಬೋದು. ಅಂದ್ರೆ ಪ್ರಕೃತಿಯನ್ನು ನಾವು ಹಾಳು ಮಾಡಿದ್ರೆ ಏನಾಗ್ತದೆ, ನಾವು ಅದರಿಂದ ಅನುಭವಿಸ್ತೇವೆ ಅಂತ ಹೇಳಿ ಇಲ್ಲಿ ತಿಳಿಯುವಂಥದ್ದು. ನಂತರ ಅಧಿಯಜ್ಞ, ಯಜ್ಞದ ಭೋಕ್ತ ಪರಮಾತ್ಮ. ಭೋಕ್ತಾರ ಯಾರು? ಕೃಷ್ಣ ಪರಮಾತ್ಮ. ಓಕೆ, ಸೊ ಇಲ್ಲಿ ಪ್ರಭುಪಾದರು ಹೇಳುವಂಥದ್ದು ಕಲಿಯುಗದಲ್ಲಿ ನಾವೆಲ್ಲರೂ ಕೂಡ ಭೋಗ್ತಾರ ಎಂದು ತಿಳಿತೇವೆ. ತಾನು ಸಂತೋಷವಾಗಿರ್ಬೇಕು ಅಂತೇಳಿ. ಆಕ್ಚುಲಿ ನಾವು ಭಗವಂತನ ಸಂತೋಷದಲ್ಲಿ ಪಾಲ್ಗೊಳ್ಬೇಕು, ಆಗ ನಮಗೆ ನಿಜವಾದ ಸಂತೋಷ ಸಿಗುವಂಥದ್ದು. ಇನ್ನು 7ನೇ ಪ್ರಶ್ನೆ, ಅಧಿಯಜ್ಞ ಎಲ್ಲಿ ವಾಸಿಸ್ತಾನೆ? ಅಧಿಯಜ್ಞ ಅಂತ ಹೇಳಿದ್ರೆ ಪರಮಾತ್ಮ. ಪರಮಾತ್ಮ ಎಲ್ಲಿ ವಾಸಿಸ್ತಾನೆ? ಎಲ್ಲರ ಹೃದಯದಲ್ಲಿ ಆತ್ಮ ಪರಮಾತ್ಮ ಜೊತೆಯಾಗಿರುವಂಥದ್ದು. ನಂತರ ಸಾವಿನ ಸಮಯದಲ್ಲಿ ಕೃಷ್ಣನನ್ನು ಹೇಗೆ ನೆನಪಿಸಿಕೊಳ್ಳುವುದು? ಬಹಳ ಮುಖ್ಯವಾದ ಪ್ರಶ್ನೆ ಆಗಿರ್ತದೆ. ಇದನ್ನು ಪರೀಕ್ಷಿತ ಕೂಡ ಕೇಳ್ತಾನೆ ಶುಕ ಗೋಸ್ವಾಮಿ ಹತ್ತಿರ. ಪರೀಕ್ಷಿತ ಶುಕ ಗೋಸ್ವಾಮಿ ಹತ್ರ ಒಂದು 7 ದಿವಸಗಳ ಕಾಲ ಭಾಗವತಂ ಪ್ರವಚನ ಕೇಳಿ 7ನೇ ದಿವಸ ಅವನಿಗೆ ಹಾವು ಕಚ್ಚುವ ಮೊದಲೇ ಭಗವಂತನ ಬಳಿ ಹೋಗಿ ಆಗ್ತದೆ ಅವನು. ಸೊ ಅವನ ಪ್ರಶ್ನೆ ಕೂಡ ತುಂಬಾ ಒಂದು ಮುಖ್ಯವಾದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದವ, ಸುಂದರವಾದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ. ಸೊ ಅದೇ ರೀತಿಯಲ್ಲಿ ಕೇಳುವಂಥದ್ದು ಅರ್ಜುನ, ಸಾವಿನ ಸಮಯದಲ್ಲಿ ಕೃಷ್ಣನನ್ನು ಹೇಗೆ ನೆನಪಿಸಿಕೊಳ್ಳುವುದು? ಅದಕ್ಕೆ ಭಗವಂತ ಹೇಳುವಂಥದ್ದು, ಜೀವನದುದ್ದಕ್ಕೂ ಸ್ಮರಣೆಯನ್ನು ಅಭ್ಯಾಸ ಮಾಡಿ. ಅಂದ್ರೆ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇದನ್ನ ನಾವು ಹೇಳ್ತಾ ಇದ್ರೆ ಏನಾಗುತ್ತೆ, ನಮಗೆ ಸಾವಿನ ಸಮಯದಲ್ಲಿ ಭಗವಂತನ ಸ್ಮರಣೆ ಬರುತ್ತೆ. ಹೇಗೆ ಇದನ್ನು ಅಭ್ಯಾಸ ಮಾಡೋದು ಅಂತ ಹೇಳಿದ್ರೆ, ನಿಮಗೆ ಈಗ ಉದಾಹರಣೆಗೆ ಈಗ ನೀವು
IAS ಆಫೀಸರ್ ಇವರನ್ನೆಲ್ಲ ಭೇಟಿಯಾದಾಗ ಅವರು ಆ ಒಂದು ಹುದ್ದೆಗೆ ಬರಬೇಕಾದ್ರೆ, ಉನ್ನತ ಮಟ್ಟದ ಹುದ್ದೆಗೆ ಬರಬೇಕಾದ್ರೆ ಅವರು ಎಷ್ಟು ಒಂದು ಹಾರ್ಡ್ ವರ್ಕ್ ಮಾಡಿರ್ತಾರೆ. ಒಂದು 18 ಗಂಟೆಗಳ ಕಾಲ ಅವರು ಓದಿರ್ತಾರೆ. ಅದೇ ರೀತಿ ನಾವು ಇಲ್ಲಿ ತಿಳಿಬೇಕಾಗಿರುವಂಥದ್ದು ಏನಂತ ಹೇಳಿದ್ರೆ, ಭೌತಿಕವಾಗಿ ನಾವು ಏನಾದರೂ ಪಡಿಬೇಕಾದ್ರೆ ಎಷ್ಟೊಂದು ಶ್ರಮ ವಹಿಸಬೇಕು. ಹಾಗಿರ್ಬೇಕಾದ್ರೆ ಆಧ್ಯಾತ್ಮಿಕದಲ್ಲಿ ನಮಗೆ ಸುಲಭವಾಗಿ ಹೇಗೆ ಸಿಗುತ್ತೆ? ನಾವು ಆಧ್ಯಾತ್ಮಿಕದಲ್ಲಿ ತುಂಬಾನೇ ಪ್ರಯತ್ನವನ್ನು ಮಾಡಬೇಕು, ಅಭ್ಯಾಸ ಮಾಡಬೇಕು. ಸಾಧನೆ, ಸಂಘ, ಸೇವಾ ಇದನ್ನು ನಾವು ಮಾಡ್ತಾ ಇರಬೇಕು. ಹೇಗೆ ಅಂತ ಹೇಳಿದ್ರೆ, ಈಗ ಶಿಲ್ಪಿ ಕಲ್ಲಿಗೆ 1000 ಪೆಟ್ಟು ಕೊಡ್ತಾನೆ. ಆ ಹೊಡೆತ ಕೊಟ್ಟ ನಂತರ ಏನಾಗುತ್ತೆ, ಅದು ವಿಗ್ರಹ ರೂಪ ತಾಳ್ತದೆ, ಅಂದ್ರೆ ಶೇಪ್ ಬರುತ್ತೆ ಅದಕ್ಕೆ. ಅದೇ ರೀತಿ ನಾವು ಕೂಡ ಆಧ್ಯಾತ್ಮಿಕದಲ್ಲಿ ನಾವು ಪ್ರಗತಿ ಹೊಂದಲು ತುಂಬಾ ಸಾಧನೆಯನ್ನು ಮಾಡಬೇಕು. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಇದ್ರೆ, ಭಕ್ತರ ಸಂಘದಲ್ಲಿ ಇದ್ದುಕೊಂಡು ಭಕ್ತಿ ಸೇವೆಯನ್ನು ಮಾಡ್ತಾ ಬರಬೇಕು. ಇಲ್ಲಿ ನೀವು ನೋಡ್ಬೋದು, ಕಂಬಳಿ ಹುಳ ಏನ್ ಮಾಡುತ್ತೆ, ಅದೇ ಜನ್ಮದಲ್ಲಿ ಅದು ಚಿಟ್ಟೆಯಾಗಿ ಮಾರ್ಪಡುತ್ತೆ. ಅದೇ ರೀತಿ ನಮಗೆ ಈ ಜನ್ಮದಲ್ಲಿಯೇ ಭಗವಂತನನ್ನು ನಾನು ಫೇಸ್ ಟು ಫೇಸ್ ನೋಡ್ಬೇಕು, ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂತ ನಮ್ಮಲ್ಲಿ ದೃಢವಾದ ನಿರ್ಧಾರ ಇದ್ದು ನಾವು ಸಾಧನೆಯನ್ನು ಮಾಡ್ತಾ ಬಂದ್ರೆ ನಮಗೆ ಭಗವಂತನ ಅನುಗ್ರಹ ಸಿಗ್ತದೆ. ಸಾವಿನ ಸಮಯದಲ್ಲಿ ನಾವು ಏನು ಮಾಡಬೇಕು? ಇದನ್ನು ನೀವು ಚಾಟ್ ನಲ್ಲಿ ಉತ್ತರ ಹಾಕ್ಬೋದು. ಸಾವಿನ ಸಮಯದಲ್ಲಿ ನಾವು ಏನ್ ಮಾಡ್ಬೇಕು? ಯಾಕಂದ್ರೆ ಸಾವು ಯಾವ ಸಮಯದಲ್ಲಿ ಕೂಡ ಬರುತ್ತೆ. ನಾವು ಏನ್ ಮಾಡ್ಬೇಕು? ಇಲ್ಲಿ ಭೀಷ್ಮ ಪಿತಾಮಹ ಏನ್ ಮಾಡಿದ್ದಾರೆ ಅಂತ ನೋಡೋಣ. ಅಂತಕಾಲೇ ಚ ಮಾಮೇವಾ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸಾ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ಸೊ ಇಲ್ಲಿ ಓಕೆ, ಸಾವಿನ ಸಮಯದಲ್ಲಿ ಏನ್ ಮಾಡ್ಬೇಕು? ನೀತಾ ಅವರು ಹಾಕಿದ್ದಾರೆ ಭಗವಂತನ ಜಪ ಮಾಡಬೇಕು. ರಾಣಿ ಅವರು ಹಾಕಿದ್ದಾರೆ ಕೃಷ್ಣನನ್ನು ಸ್ಮರಿಸಬೇಕು. ಓಕೆ, ಓ ಎಲ್ಲರೂ ಓಪನ್ ಅನ್ಮ್ಯೂಟ್ ಆಗ್ಬಿಟ್ಟಿದ್ಯಾ? ಓಕೆ ಓಕೆ, ಎಸ್, ಅದಕ್ಕೆ ಯಾವಾಗ್ಲಿಂದ ಸೌಂಡ್ ಕೇಳ್ತಾ ಇದೆ ನನಗೆ. ಎಸ್, ಸೊ ಈಗ ಹೇಗೆ ಭಗವಂತನ ಸ್ಮರಣೆ ಮಾಡೋದು? ಇಲ್ಲಿ ಭೀಷ್ಮ ಪಿತಾಮಹ ಹೇಗೆ ಅಂತ ಹೇಳಿದ್ರೆ ಅವರು ಇಚ್ಛಾಮರಣಿಯಾಗಿರ್ತಾರೆ. ಹಾಗಾಗಿ ಅವರು ಏನ್ ಮಾಡ್ತಾರೆ, ಆ ಮರಣದ ಸಮಯದಲ್ಲಿ ಅವರಿಗೆ ಒಂದು ಇಚ್ಛೆ ಇರುತ್ತೆ, ಕೃಷ್ಣ ಅರ್ಜುನನ್ಗೆ ಸಾರಥಿಯಾಗಿರ್ತಾನಲ್ಲ, ಆ ರೀತಿಯಾಗಿ ಬರ್ಬೇಕು, ಕಾಣಿಸ್ಕೊಳ್ಬೇಕು ಅಂತೇಳಿ. ಕೃಷ್ಣನಿಗೆ ಎಲ್ಲವೂ ಗೊತ್ತಿರ್ತದೆ, ತಿಳಿಯುತ್ತೆ. ಯಾಕಂತ ಹೇಳಿದ್ರೆ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ. ಹಾಗಾಗಿ ಆ ಸಾರಥಿಯ ಒಂದು ರೂಪದಲ್ಲಿಯೇ ಕಾಣಿಸಿಕೊಳ್ತಾನೆ. ಈ ರೀತಿಯಾಗಿ ಭೀಷ್ಮ ಪಿತಾಮಹ ಹೇಗೆ ಅಂತ ಹೇಳಿದ್ರೆ, ಅವರು ದೇಹ ತ್ಯಾಗ ಮಾಡುವಾಗ ಎಲ್ಲಾ ಬ್ರಹ್ಮಾಂಡದಿಂದ ಋಷಿಮುನಿಗಳು ಎಲ್ಲರೂ ಬಂದಿರ್ತಾರೆ. ಸೊ ಇಲ್ಲಿ ಸಾವಿನ ಸಮಯದಲ್ಲಿ ಅವರು ಪ್ರತ್ಯಕ್ಷವಾಗಿ ಕೃಷ್ಣನನ್ನು ನೋಡ್ತಾ ಪ್ರಾಣವನ್ನು ಬಿಡ್ತಾರೆ. ಆದ್ರೆ ನಮಗೆ ಅಟ್ಲೀಸ್ಟ್ ಕೃಷ್ಣನ ನೋಡುವ ಒಂದು ಅರ್ಹತೆ ಇಲ್ಲ, ಆದ್ರೆ ನಮಗೆ ಸ್ಮರಣೆ ಬರ್ಬೇಕು, ಭಗವಂತನ ಸ್ಮರಣೆ ಬರ್ಬೇಕು ಅಂತ ಹೇಳಿ. ಸೊ ಇದಕ್ಕೆ ನಾವೊಂದು ಉದಾಹರಣೆ ನೋಡೋದಾದ್ರೆ, ಇವನು ಅಲೆಕ್ಸಾಂಡರ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ತುಂಬಾ ಪರಾಕ್ರಮಿ, ವಿಶ್ವವನ್ನೇ ಗೆದ್ದಿರ್ತಾನೆ. ಆದ್ರೆ ಒಂದು ಸೊಳ್ಳೆಯಿಂದಾಗಿ ಏನಾಗುತ್ತೆ, ಅವನಿಗೆ ಮಲೇರಿಯಾ ಬಂದು ಅವನು ಟ್ರೀಟ್ಮೆಂಟ್ ಫಲಕಾರಿಯಾಗದೆ ಆ ಸಾವಿನ ಹಂತಕ್ಕೆ ಬರ್ತಾನೆ. ಓಕೆ, ಸೊ ಇಲ್ಲಿ ಅಲೆಕ್ಸಾಂಡರ್ಗೆ 3 ಇಚ್ಛೆ ಇರ್ತದೆ. 3 ಇಚ್ಛೆ ಇರ್ತದೆ ಏನಂತ ಹೇಳಿದ್ರೆ, ಒಂದು, ನನ್ನ ವೈದ್ಯರು ಯಾರೆಲ್ಲ ನನಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅವರು ಈ ಒಂದು ನನ್ನ ಶವ ಪೆಟ್ಟಿಗೆಯನ್ನು ಹೊತ್ಕೊಂಡು ಹೋಗ್ಬೇಕು. ನಂತರ ನನ್ನ ಶವವನ್ನು ಹೊತ್ತುಕೊಂಡು ಹೋಗುವಾಗ ದಾರಿಯಲ್ಲೆಲ್ಲ ಚಿನ್ನ, ಬಂಗಾರ, ಮತ್ತೆ ಯಾವುದು ಹವಳ, ಮುತ್ತು, ರತ್ನ ಎಲ್ಲವನ್ನು ಚೆಲ್ತಾ ಬರಬೇಕು ಅಂತ ದಾರಿಯಲ್ಲಿ. ನಂತರ ನನ್ನ 2 ಕೈಯನ್ನು ಶವ ಪೆಟ್ಟಿಗೆ ಹೊರಗಡೆ ಇಟ್ಟು ಬಿಡಿ, ಅಂದ್ರೆ ನಾನು ಹೋಗುವಾಗ ಏನೂ ಕೊಂಡೋಗ್ತಾ ಇಲ್ಲ, ಬರುವಾಗ್ಲೂ ಏನೂ ಕೊಂಡೋಗೋದಿಲ್ಲ ಅಂತ ಹೇಳಿ ತಿಳಿಯೋದಕ್ಕೋಸ್ಕರ. ಸೊ ಇಲ್ಲಿ ಮಂತ್ರಿಗಳು ಕೇಳ್ತಾರೆ, ಇದೆಂತ ಇಚ್ಛೆ ನಿಮ್ಮದು ಅಂತ ಹೇಳಿ, ತುಂಬಾ ವಿಚಿತ್ರವಾಗಿದೆಯಲ್ಲ ಅಂತ ಹೇಳಿ. ಯಾಕೆ ಈ ಇಚ್ಛೆ ಅಂತ ಕೇಳಿದಾಗ ಅಲೆಕ್ಸಾಂಡರ್ ವಿವರಿಸ್ತಾರೆ,
ಮೊದಲನೇ ಇಚ್ಛೆಗೆ ಯಾವ ಒಬ್ಬ ವೈದ್ಯನು ಕೂಡ ಸಾವಿನಿಂದ ಪಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾವನ್ನು ಮುಂದೂಡ್ಲಿಕ್ಕೆ ಆಗುತ್ತೆ ಅಷ್ಟೇ, ಆದ್ರೆ ಸಾವಿನಿಂದ ಒಂದು ಪಾರು ಮಾಡ್ಲಿಕ್ಕೆ, ಸಾವಿನಿಂದ ರಕ್ಷಿಸೋದಕ್ಕೆ ಸಾಧ್ಯವಿಲ್ಲ. ಇಡೀ ಪ್ರಪಂಚಕ್ಕೆ ನಾನು ಸಾರಿ ಹೇಳಬೇಕು ಅಂತ ಹೇಳಿ. ಅವರವರ ಸಮಯ ಬಂದಾಗ ಎಲ್ಲರೂ ಕೂಡ ಹೋಗ್ಲೇಬೇಕು. ಅವ್ರು ಎಷ್ಟೇ ಶ್ರೀಮಂತರಾದ್ರೂ ಕೂಡ ಸಾವು ಬಂದಾಗ ಅವರು ಹೋಗ್ಲೇಬೇಕು ಅಂತೇಳಿ ಈ ರೀತಿಯಾಗಿ. ಎರಡನೇ ಇಚ್ಛೆಗೆ ಹೇಳಿದ್ದು, ಎರಡನೇ ಇಚ್ಛೆ ಹೇಳುವಂಥದ್ದು, ಯಾವುದು ಕೂಡ ನಾವು ಜೀವನದಲ್ಲಿ ಗಳಿಸಿದ ಈ ಚಿನ್ನಾಭರಣಗಳು ಯಾವುದು ಕೂಡ ನಾವು ಸಾಯುವಾಗ ನಮ್ಮ ಜೊತೆ ₹1 ಕೂಡ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇದು ಎಲ್ಲರಿಗೂ ಹೇಳ ಬಯಸ್ತೇನೆ. ನಾವು ಜೀವನ ಪರ್ಯಂತ ಅದರ ಹಿಂದೆನೆ ಓಡ್ತಾ ಇರ್ತೀವಿ ಅಂತ ಹೇಳಿ. ಮೂರನೇ ಕಾರಣ, ನನ್ನ ಕೈ ಮೇಲುಗಡೆ ಇರುವ ಕಾರಣ ನಾನು ಇಲ್ಲಿಗೆ ಖಾಲಿ ಕೈಯಲ್ಲಿ ಬಂದಿದ್ದೇನೆ. ಸೊ ಇಲ್ಲಿಂದ ಹೋಗುವಾಗಲೂ ಕೂಡ ಖಾಲಿ ಕೈಯಲ್ಲಿ ಹೋಗ್ತಾ ಇದ್ದಾನೆ, ಏನನ್ನು ಕೂಡ ತೆಗೆದುಕೊಂಡು ಹೋಗೋದಿಲ್ಲ. ಇದನ್ನು ನಾನು ಜನರಿಗೆ ಹೇಳ ಬಯಸ್ತೇನೆ ಅಂತ ಹೇಳ್ತಾನೆ. ಸೊ ಇದರಿಂದ ನಾವು ತಿಳಿಬೇಕಾಗಿರುವಂಥದ್ದು ಏನಂತ ಹೇಳಿದ್ರೆ, ಎಷ್ಟೇ ದೊಡ್ಡ ಮನುಷ್ಯ ಆದ್ರೂ ಕೂಡ ಕಾಲ ಬಂದಾಗ ನಾವು ಹೋಗ್ಲೇಬೇಕು. ಅದಕ್ಕೆ ಹೇಳುವಂಥದ್ದು, ಹುಟ್ಟು ಉಚಿತ, ಸಾವು ಖಚಿತ ಅಂತ ಹೇಳಿ ರೀತಿಯಾಗಿ. ಹಾಗಾಗಿ ನಮಗೆ ಆ ಸಾವಿನ ಸಮಯದಲ್ಲಿ ಕೃಷ್ಣನ ಸ್ಮರಣೆ ಬರಬೇಕಾದ್ರೆ ನಾವು ಸದಾ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಇರಬೇಕು. ಯುಧಿಷ್ಠಿರ ಮಹಾರಾಜನು ಯಕ್ಷನಿಗೆ ಕೊಟ್ಟ ಉತ್ತರವೇನು? ಝೂಮ್ ಚಾಟ್ ನಲ್ಲಿ ಉತ್ತರ ಹಾಕ್ಬೋದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ಓಕೆ, ಇಲ್ಲಿ ಸುಮಿತ್ರಮ್ಮ ಅವರು ಸಾವಿನ ಸಮಯದಲ್ಲಿ ಶ್ರೀಕೃಷ್ಣನ ಸ್ಮರಣೆ ಮಾಡಬೇಕು. ಮಾನಸ ಹೆಬ್ಬಾರವರು ಹರಿನಾಮ ಸ್ಮರಣೆ. ನೇತ್ರಾವತಿಯವರು ನಿರಂತರ ಜಪದಿಂದ ಸಾಧ್ಯ. ಓಕೆ, ಸಾವಿನ ಸಮಯದಲ್ಲಿ ಶ್ರೀಕೃಷ್ಣನ ಸ್ಮರಣೆ ಮಾಡಬೇಕಾದ್ರೆ ನಾವು ಈಗಲಿಂದಲೇ ಅದನ್ನು ಅಭ್ಯಾಸ ಮಾಡಬೇಕು. ಅದಕ್ಕೆ ಪ್ರಹ್ಲಾದ ಹೇಳುವಂಥದ್ದು, ಪ್ರಹ್ಲಾದ್ ಮಹಾರಾಜ್, ಕೌಮಾರಂ ಆಚರೇತ್ ಅಂತೇಳಿ, ಅಂದ್ರೆ ಸಣ್ಣ ಮಕ್ಕಳಿಂದಲೇ ಭಗವಂತನ ಸ್ಮರಣೆ ಮಾಡ್ತಾ ಬಂದ್ರೆ ಅವರು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ ಏನಾಗುತ್ತೆ, ಅವರಿಗೆ ಅದು ನೆನಪಿರುತ್ತೆ. ನಾವು ಕೂಡ ಈ ಸಮಯದಲ್ಲಿ ಕೂಡ ಮಾಡ್ಬೋದು, ಮಾಡಬಾರ್ದಂತೇನಿಲ್ಲ. ಮಾಡ್ತಾ ಮಾಡ್ತಾ ನಮಗೆ ಏನಾಗುತ್ತೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್. ಭಗವಂತ ನಾವು ಸ್ವಲ್ಪ ಆಧ್ಯಾತ್ಮಿಕದಲ್ಲಿ ಮಾಡಿದ್ರು ಕೂಡ, ಭಕ್ತಿ ಸೇವೆಯನ್ನು ಮಾಡಿದ್ರು ಕೂಡ ಅದನ್ನು ನೆನ್ಪಿಟ್ಕೊಳ್ತಾನೆ. ನಮಗೆ ಮುಂದಿನ ಜನ್ಮದಲ್ಲಿ ಅವನು ನಿರ್ಧಾರ ಮಾಡ್ತಾನೆ, ಮುಂದಿನ ಜನ್ಮವು ಹೇಗಿರ್ಬೇಕು ಅಂತೇಳಿ. ಸೊ ಯುಧಿಷ್ಠಿರ ಮಹಾರಾಜನು ಯಕ್ಷನಿಗೆ ಕೊಟ್ಟ ಉತ್ತರವೇನು? ನಿಮಗೆ ಈ ಕತೆ ಗೊತ್ತಿರ್ಬೋದು. ಇದನ್ನು ನೀವು ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು, ಚಾಟಲ್ಲಿ ಕೂಡ ಹಾಕ್ಬೋದು. ಯುಧಿಷ್ಠಿರ ಮಹಾರಾಜನು ಯಕ್ಷನಿಗೆ ಕೊಟ್ಟ ಉತ್ತರವೇನು? ಅಹನ್ಯಾಹನಿ ಭೂತಾನಿ ಗಚ್ಚಂತಿ ಹಾ ಹಿಮಾಲಯಂ ಶೇಷಾಃ ಸ್ಥಾವರಂ ಇಚ್ಛಂತಿ ಕಿಮಾಶ್ಚರ್ಯಮತಾ ಪರಂ. ನೂರಾರು ಸಾವಿರಾರು ಜೀವಿಗಳು ಪ್ರತಿ ಕ್ಷಣವೂ ಸಾಯುತ್ತಿರುತ್ತಾರೆ. ಆದರೆ ಮೂರ್ಖನಾದ ಜೀವಿಯು ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ ಇದೆ. ಸೊ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಕಲಿಯುಗದಲ್ಲಿ ಎಲ್ಲರೂ ಕೂಡ ಹಿರಣ್ಯಕಶಿಪು ಅಂತೇಳಿ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಅಮರ ಆಗ್ಬೇಕು. ನಿಮ್ಗೆಲ್ಲ ತಿಳಿದಿರುವ ಹಾಗೆ ಹಿರಣ್ಯಕಶಿಪು ಕಠಿಣವಾದ ತಪಸ್ಸನ್ನು ಮಾಡ್ತಾನೆ, ಬ್ರಹ್ಮನನ್ನು ಒಲಿಸ್ಕೊಳ್ತಾನೆ. ಬ್ರಹ್ಮ ಬಂದಾಗ ಕೇಳುವಂಥದ್ದು, ನಾನು ಅಮರನಾಗ್ಬೇಕು, ನನಗೆ ಸಾವು ಬರಲೇಬಾರದು ಅಂತೇಳಿ ಈ ರೀತಿಯಾಗಿ. ಅದಕ್ಕೆ ಬ್ರಹ್ಮ ಹೇಳ್ತಾನೆ, ನಾನೇ ಅಮರನಲ್ಲ, ಮತ್ತೆ ನಿನಗೆ ಹೇಗೆ ನಾನು ಆ ಒಂದು ವರವನ್ನು ಕೊಡ್ಲಿ ಅಂತೇಳಿ. ನಂತರ ನಿಮಗೆ ಕತೆ ಗೊತ್ತಿದೆ, ಯಾವ ರೀತಿಯಾಗಿ ಅವನು ವರವನ್ನು ಕೇಳ್ತಾನೆ. ಈ ಭೂಮಿ ಮೇಲಾಗಲಿ, ಆಕಾಶದಲ್ಲಿ ಆಗಲಿ, ಗಾಳಿಯಿಂದಾಗಲಿ, ಬೆಂಕಿಯಿಂದಾಗಲಿ, ಯಾವುದೇ ಶಸ್ತ್ರಾಯುಧದಿಂದಾಗಲಿ, ಮನುಷ್ಯರಿಂದಾಗಲಿ, ಪ್ರಾಣಿಯಿಂದಾಗಲಿ, ಹಗಲಿನಲ್ಲೇ ಆಗಲಿ, ರಾತ್ರಿಯಲ್ಲಿ ಆಗಲಿ, ಈ ರೀತಿಯಾದ ಎಲ್ಲ ಒಂದು ಡಿಮ್ಯಾಂಡ್ಸ್ ಹೇಳ್ತಾನೆ ಅವನು. ನನಗೆ ಸಾವು ಬರಬಾರ್ದು ಅಂತೇಳಿ. ಆಯ್ತು ಬ್ರಹ್ಮ ತಥಾಸ್ತು ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಹಿರಣ್ಯಕಶಿಪು ತಿಳಿತಾನೆ, ತಾನು ಬಹಳ ಬುದ್ಧಿವಂತ, ನನಗಿನ್ನು ಸಾವೇ ಇಲ್ಲ ಅಂತೇಳಿ ಬಹಳ ಅಹಂಕಾರದಿಂದ ಮೆರಿತಾ ಇರ್ತಾನೆ. ಆದ್ರೆ ಭಗವಂತ ನರಸಿಂಹ ಅವತಾರದಲ್ಲಿ ಬಂದು ಬ್ರಹ್ಮನ ಒಂದು ಮಾತಿಗೆ ಚ್ಯುತಿ ಬಾರದ ರೀತಿಯಲ್ಲಿ ಅವನನ್ನು ಸಂಹಾರ ಮಾಡ್ತಾನೆ. ಹಾಗೂ ಪ್ರಹ್ಲಾದನ ಒಂದು ಮಾತನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ, ಯಾಕಂದ್ರೆ ಪ್ರಹ್ಲಾದ ಹೇಳ್ತಾನೆ, ಈ ಕಂಬದಲ್ಲಿ ಇದ್ದಾನ ಅಂತ ಹೇಳಿದಾಗ, ಹೌದು ಇದ್ದಾನೆ ಹೇಳ್ತಾನೆ ಪ್ರಹ್ಲಾದ. ಹಿರಣ್ಯಕಶಿಪು ಕೇಳಿದಾಗ ಹಿರಣ್ಯಕಶಿಪು ಕೇಳುವಂಥದ್ದು, ಈ ಕಂಬದಲ್ಲಿ ಇದ್ದಾನ ನಿನ್ನ ಭಗವಂತ?
ಹೌದು ಇದ್ದಾನೆ ಅಂತ ಹೇಳ್ತಾನೆ ಪ್ರಹ್ಲಾದ. ಹಾಗೆ ನರಸಿಂಹ ರೂಪದಲ್ಲಿ ಬಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡುವಂಥದ್ದು. ಈ ರೀತಿಯಾಗಿ ನೋಡ್ಬೋದು ಅಂತ ಹೇಳಿದ್ರೆ ಪ್ರಭುಪಾದರು ಹೇಳುವಂಥದ್ದು, ಈಗ ಇರುವೆ ರಾತ್ರಿ ಹುಟ್ಟಿ ಬೆಳಿಗ್ಗೆ ಸಾಯ್ತದೆ, ಅದೇ ರೀತಿ ನಾವು ಬ್ರಹ್ಮನ ಎದುರು ಆ ಇರುವೆಗಿಂತ ಕೂಡ ಕಡಿಮೆ ಅಂತೇಳಿ. ಸೊ ಹಾಗಾಗಿ ಹುಟ್ಟು ಸಾವು ಆಗ್ತಾ ಇರುತ್ತೆ, ಆದ್ರೆ ನಾವು ಅಮರರಾಗಲು ಪ್ರಯತ್ನ ಪಡಬಾರ್ದು. ಈಶೋಪನಿಷತ್ನಲ್ಲಿ ಕೂಡ ಹೇಳುವಂಥದ್ದು, ನಾವು ನಾಯಿ ಬೆಕ್ಕು ಹಾಗೆ 100 ವರ್ಷ ಬದುಕಿ ಏನು ಪ್ರಯೋಜನ, ಕೃಷ್ಣ ಪ್ರಜ್ಞೆಯಲ್ಲಿ 1 ಸೆಕೆಂಡ್ ಬದುಕಿದ್ರೆ ಸಾಕು ಅಂತ ಜನರಿಗೆ ಅದು ಗೊತ್ತಿರೋದಿಲ್ಲ ಜನರಿಗೆ. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ 100 ವರ್ಷ ಬದುಕಿದ್ರೆ ಎಷ್ಟು ಲಾಭ ಇದೆ ಅಂತ ನಾವಿಲ್ಲಿ ತಿಳಿಯುವಂಥದ್ದು. ಹಾಗಾಗಿ ನಾವಿಲ್ಲಿ ತಿಳಿಬೇಕಾಗಿರುವಂತ ಏನು ಅಂತ ಹೇಳಿದ್ರೆ, ಈ ಭೌತಿಕ ಪ್ರಪಂಚ ಹೇಳುವಂಥದ್ದು ಇದು ನಾವು ಇಲ್ಲಿ ಬಾಡಿಗೆ ಮನೆ. ನಮ್ಮ ಶಾಶ್ವತವಾದ ಮನೆ ಯಾವುದು? ಭಗವಂತನ ಧಾಮ. ಯಾಕಂತ ಹೇಳಿದ್ರೆ ಇಲ್ಲಿಗೆ ನಾವು ಒಂದು ಸರ್ಟನ್ ಟೈಮ್ಗೆ ಬಂದಿರ್ತೇವೆ, ಆ ಸಮಯ ಆದಮೇಲೆ ನಾವು ಇಲ್ಲಿಂದ ಹೋಗ್ಲೇಬೇಕು. ಮನುಷ್ಯರಿಗೆ ಮರಣ ಇದೆ ಎಂದು ತಿಳಿದಿದ್ದರೂ ಸಹ ಧರ್ಮ ಮಾರ್ಗದಲ್ಲಿ ನಡೆಯದಿರುವುದು ಆಶ್ಚರ್ಯಕರ ವಿಷಯ. ಎಸ್, ಇದು ಯುಧಿಷ್ಠಿರನು ಯಕ್ಷನಿಗೆ ಕೊಟ್ಟ ಉತ್ತರ ಆಗಿರ್ತದೆ. ಸುಮಿತ್ರಮ್ಮ ಅವರು ಚಾಟಲ್ಲಿ ಹಾಕಿದ್ದಾರೆ. ಕೃಷ್ಣನಲ್ಲದೆ ಮತ್ತೇನನ್ನು ಸ್ಮರಿಸುವುದರಿಂದ ಫಲವೇನು? ಈಗ ನಾವು ಸಾಯುವ ಸಮಯದಲ್ಲಿ ಕೃಷ್ಣನನ್ನು ಸ್ಮರಿಸೋದಿಲ್ಲ, ಇನ್ನೇನಾದ್ರೂ ಸ್ಮರಿಸಿದ್ರೆ ಅದರ ಫಲವೇನು? ಇದನ್ನು ನೀವು ಚಾಟ್ನಲ್ಲಿ ಹಾಕ್ಬೋದು. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವಭಾವಿತಃ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಸೊ ಇಲ್ಲಿ ಭರತ ಮಹಾರಾಜನು ಶ್ರೇಷ್ಠ ವ್ಯಕ್ತಿಯಾಗಿರ್ತಾನೆ. ಆದರೆ ತನ್ನ ಅಂತ್ಯಕಾಲದಲ್ಲಿ ಆತನು ಒಂದು ಜಿಂಕೆಯನ್ನು ಕುರಿತು ಯೋಚಿಸ್ತಾನೆ. ಅದರಿಂದ ಏನಾಗುತ್ತೆ, ಅವನಿಗೆ ನೆಕ್ಸ್ಟ್ ಜನ್ಮದಲ್ಲಿ ಅವನು ಜಿಂಕೆ ಆಗ್ತಾನೆ. ಇಲ್ಲಿ ಭರತ ಮಹಾರಾಜನ ಆಳ್ವಿಕೆಯ ಮೊದಲು ಭಾರತಕ್ಕೆ ಇಳಾವತ ವರ್ಷ ಅಂತ ಇರುತ್ತೆ ಅಂತ ಹೆಸರಿರುತ್ತೆ. ನಂತರ ಭರತ ಮಹಾರಾಜನ ಒಂದು ಅತ್ಯುತ್ತಮ ಆಳ್ವಿಕೆಯಿಂದಾಗಿ ಭಾರತ ಅಂತ ಹೆಸರು ಬರುವಂಥದ್ದು. ಅಂತ ಒಂದು ಶ್ರೇಷ್ಠ ವ್ಯಕ್ತಿ ಭರತ ಮಹಾರಾಜ. ಅವನು ಈ ಭಕ್ತಿಯಲ್ಲಿ 8ನೇ ಹಂತಕ್ಕೆ ಹೋಗಿರ್ತಾನೆ. ಭಕ್ತಿಯಲ್ಲಿ 9 ವಿಧ ಇರ್ತದೆ. ಇದು ಶ್ರದ್ಧಾ, ಸಾಧು ಸಂಘ, ಅನರ್ಥ ನಿವೃತ್ತಿ, ಶ್ರದ್ಧಾ, ಸಾಧು ಸಂಘ, ಭಜನಾ ಕ್ರಿಯಾ, ಅನರ್ಥ ನಿವೃತ್ತಿ, ಆಸಕ್ತಿ, ನಿಷ್ಠಾ, ರುಚಿ, ಮತ್ತೆ ಭಾವ, ಪ್ರೇಮ. ಸೊ ಆ ಭಾವದ ಹಂತಕ್ಕೆ ಹೋಗಿರ್ತಾನೆ ಅವನು. ಇನ್ನೇನು ಒಂದೇ ಸ್ಟೆಪ್ ಇರುವಂಥದ್ದು ಪ್ರೇಮ, ಅಂದ್ರೆ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ, ಭಗವಂತನ ಅಲ್ಲಿ ಆ ಒಂದು ಪ್ರೇಮವನ್ನು ಕಾಣಲಿಕ್ಕೆ. ಆದ್ರೆ ಏನಾಗ್ತದೆ, ಆ ಭಾವ ಸ್ಟೇಜರಿಗೆ ಹೋಗಿ ಅವನು ಆ ಚಿಕ್ಕ ಒಂದು ಏಜಲ್ಲಿಯೇ ಹೆಂಡತಿ, ಮಕ್ಕಳು, ಇದು ಪತ್ನಿಯರು ಮತ್ತು ಪುತ್ರರು, ಪ್ರಜೆಗಳು ಎಲ್ಲ ಅರಮನೆಯನ್ನೆಲ್ಲ ಬಿಟ್ಟು ಅವನು ಕಾಡಿಗೆ ಬರ್ತಾನೆ ಭಕ್ತಿ ಸೇವೆಯನ್ನು ಮಾಡೋದಕ್ಕೆ. ಅಲ್ಲಿ ಏನಾಗುತ್ತೆ, ಅವನು ತಪಸ್ಸನ್ನು ಮಾಡ್ತಾ ಇರ್ಬೇಕಾದ್ರೆ ಒಂದು ಗರ್ಭಿಣಿ ಜಿಂಕೆ ಬಂದು ಅವನ ಬಳಿ ಮರಿಯನ್ನಿಟ್ಟು ಅದು ಹೊಟ್ಟೋಗ್ತದೆ. ನಂತರ ಭರತ ಮಹಾರಾಜನಿಗೆ ಏನಾಗ್ತದೆ, ಅದು ಬಹಳ ಬೇಸರ ಆಗುತ್ತೆ. ಅಂತ ಹೇಳಿದ್ರೆ ಭಕ್ತರು ಹೇಗೆ ಅಂತ ಹೇಳಿದ್ರೆ ಅವರಿಗೆ ಸರ್ವೇಷು ಭೂತೇಷು, ಎಲ್ಲಾ ಜೀವಿಗಳನ್ನು ಸಮಾನವಾಗಿ ನೋಡ್ತಾರೆ. ಹಾಗಾಗಿ ಆ ಜಿಂಕೆಯ ಲಾಲನೆ ಪೋಷಣೆಯಲ್ಲಿ ಅವನು ಕಳೆದು ಹೋಗ್ತಾರೆ. ಯಾಕೆ ಕಾಡಿಗೆ ಬಂದಿರುವಂಥದ್ದು, ಭಗವಂತನ ಭಕ್ತಿ ಸೇವೆಯನ್ನು ಮಾಡ್ಲಿಕ್ಕೆ, ಇದೆಲ್ಲವೂ ಕೂಡ ಮರೆತು ಹೋಗುತ್ತೆ. ಆ ರೀತಿಯಾಗಿ ಆ ಒಂದು ಲಾಲನೆ ಪೋಷಣೆ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಒಂದು ದಿನ ಬೆಳಿಗ್ಗೆ ಜಿಂಕೆ ಮರಿ ಕಾಣಿಸಿಕೊಳ್ಳೋದಿಲ್ಲ. ಭರತ ಮಹಾರಾಜ ಜಿಂಕೆಯ ವ್ಯಾಮೋಹದಿಂದಾಗಿ ಇಡೀ ಕಾಡಿನಲ್ಲೆಲ್ಲ ಹುಡುಕಾಡ್ತಾನೆ, ಜಿಂಕೆ ಎಲ್ಲಿ ಹೋಯ್ತು ಅಂತ ಹೇಳಿ. ಹಾಗೆ ಹುಡುಕಾಡ್ತಾ ಇರ್ಬೇಕಾದ್ರೆ ಒಂದು ಆಳವಾದ ಕಂದರಕ್ಕೆ ಬಿದ್ದು ಬಿಡ್ತಾರೆ. ಬಿದ್ದಿರೋದು ಎಷ್ಟು ಬಲವಾದ ಪೆಟ್ಟಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ನೀವು. ಮೇಲೆ ಎದ್ದೇಳೋದಕ್ಕೆ ಆಗೋದಿಲ್ಲ. ಇನ್ನೇನು ಮರಣ ಸಮೀಪಿಸುತ್ತೆ, ಇನ್ನೇನು ಜೀವ ಬಿಡಬೇಕು ಅನ್ನೋಷ್ಟರಲ್ಲಿ ಆ ಜಿಂಕೆ ಕಾಣಿಸಿಕೊಳ್ಳುತ್ತೆ.
ಓ ಜಿಂಕೆ, ನಾನು ನಿನ್ನನ್ನೇ ಹುಡುಕ್ತಾ ಇದ್ದೆ, ಈಗ ಬಂದ್ಯಾ ಅಂತ ಹೇಳಿ ಪ್ರಾಣ ಬಿಡುವಂಥದ್ದು. ನೆಕ್ಸ್ಟ್ ಜನ್ಮದಲ್ಲಿ ಜಿಂಕೆ ಆಗ್ತಾರೆ. ಜಿಂಕೆ ಆದ್ರೂ ಕೂಡ ಅವರು ಶುದ್ಧ ಭಕ್ತರಾಗಿರ್ತಾರೆ. ಹಾಗಾಗಿ ಅವರು ಭಾವ ಸ್ಟೇಜಲ್ಲಿ ಇದ್ದ ಕಾರಣ ಅವ್ರಿಗೆ ಹಿಂದಿನ ಜನ್ಮದೆಲ್ಲ ಸ್ಮರಣೆ ಇರುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗುವಂಥದ್ದು, ಜಿಂಕೆ ಆಗಿದ್ದುಕೊಂಡೆ ಪ್ರಸಾದವನ್ನು ಸ್ವೀಕರಿಸುವಂಥದ್ದು, ಅಲ್ಲಿ ಪ್ರವಚನ ಕೇಳುವಂಥದ್ದು, ಈ ರೀತಿಯಾಗಿ ಮಾಡಿ ನೆಕ್ಸ್ಟ್ ಜನ್ಮ ಜಡಭರತನಾಗಿ ಮತ್ತೆ ಅವರು ಜನ್ಮ ಪಡೆಯುವಂಥದ್ದು, ಮನುಷ್ಯ ಜನ್ಮವೇ ಸಿಗ್ತದೆ. ಯೂಶಲಿ ಪ್ರಾಣಿ ಜನ್ಮ ಸಿಕ್ಕಿದ ನಂತರ ಮನುಷ್ಯ ಜನ್ಮ ಸಿಗೋದಿಲ್ಲ, ಆದ್ರೆ ಇವರಿಗೆ ಸಿಗುತ್ತೆ. ಯಾಕಂತೇಳಿ ಇವರು ಶುದ್ಧ ಭಕ್ತರಾಗಿರ್ತಾರೆ. ಇಲ್ಲಿ ನಾವು ಉದಾಹರಣೆಯನ್ನು ಇಲ್ಲಿ ಯಾಕೆ ನೋಡ್ತೀವಿ ಅಂತ ಹೇಳಿದ್ರೆ, ಸಾವಿನ ಸಮಯದಲ್ಲಿ ನಮಗೆ ಯಾವ ಸ್ಮರಣೆ ಇರ್ತದೆ ಅದೇ ನಮಗೆ ನೆಕ್ಸ್ಟ್ ಲೈಫ್ಗೆ ಜನ್ಮವು ನಿರ್ಧರಿತವಾಗ್ತದೆ ಅಂತ ಹೇಳಿ. ಎಸ್, ಇಲ್ಲಿ ಸುಮಿತ್ರಮ್ಮ ಅವರು ಅದನ್ನೇ ಇಲ್ಲಿ ಚಾಟಲ್ಲಿ ಉತ್ತರವನ್ನು ನೀಡಿದ್ದಾರೆ. ನಾವು ಏನನ್ನು ಕುರಿತು ಚಿಂತಿಸುತ್ತೇವೋ ಅದರಂತೆ ಜನ್ಮಗಳನ್ನು ಪಡೆಯುತ್ತೇವೆ. ಹಾಗಾಗಿ ನಮಗೆ ಸಾವಿನ ಸಮಯದಲ್ಲಿ ಕೃಷ್ಣನ ಸ್ಮರಣೆ ಬರಬೇಕಾದ್ರೆ ನಾವು ಈಗಿಂದಾಗಲೇ ಹರೇ ಕೃಷ್ಣ ಮಹಾಮಂತ್ರವನ್ನು ನಿರಂತರವಾಗಿ ಜಪಿಸ್ತಾ ಇರಬೇಕು. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುತ್ಯ ಚ ಮಯ್ಯರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯಃ. ಆದುದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿದಿತ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ. ಸೊ ಇಲ್ಲಿ ತಸ್ಮಾತ್ ಸರ್ವೇಷು ಕಾಲೇಷು, ಯಾವಾಗಲೂ ನೀನು ನನ್ನನ್ನು ಸ್ಮರಿಸಬೇಕು. ಮಾಮನುಸ್ಮರ ಯುದ್ಧ ಚ, ನೀನು ಅದೇ ಕಾಲದಲ್ಲಿ ಯುದ್ಧವನ್ನು ಮಾಡಬೇಕು, ನಿನ್ನ ವಿದಿತ ಕರ್ತವ್ಯವನ್ನು ಮಾಡಬೇಕು. ಮಯ್ಯರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯ. ಸೊ ಹೀಗೆ ನೀನು ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿದ್ರೆ, ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ರೆ ನಿಸ್ಸಂಶಯವಾಗಿಯೂ ನೀನು ನನ್ನ ಧಾಮಕ್ಕೆ ಬರ್ತೀಯ. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ನಾವು ಹರೇ ಕೃಷ್ಣ ನಾಮವನ್ನು ಜಪಿಸುವುದರಿಂದ ಜೀವಿಯು ಈ ಐಹಿಕ ಕಲ್ಮಶದ ಸೋಂಕಿನಿಂದ ಬಿಡಿಸಿ ಮನಸ್ಸನ್ನು ಬುದ್ಧಿಯನ್ನು ಕೃಷ್ಣನಲ್ಲಿ ನಿಲ್ಲಿಸಲು ಸಾಧ್ಯವಾಗ್ತದೆ. ಇದರಿಂದ ಆತನು ನಿಶ್ಚಯವಾಗಿ ಕೃಷ್ಣ ಲೋಕಕ್ಕೆ ಹೋಗ್ತಾನೆ. ಹಾಗಾಗಿ ಇಲ್ಲಿ ನಾವು ಏನ್ ತಿಳಿಬಹುದು ಈ ಒಂದು ಶ್ಲೋಕದಿಂದ ಅಂತ ಹೇಳಿದ್ರೆ, ಕೃಷ್ಣನಿಗೆ ರೂಪವಿದೆ, ಕೃಷ್ಣನಿಗೆ ರೂಪವಿದೆ. ನಿರಾಕಾರವಾದಿಗಳು ಹೇಳುವಂಥದ್ದು ಕೃಷ್ಣನಿಗೆ ಶಕ್ತಿ ಅಂತ ಹೇಳಿ, ಆದ್ರೆ ಇಲ್ಲಿ ಪ್ರಭುಪಾದರು ಹೇಳುವಂಥದ್ದು ಶಕ್ತಿ ಹಿಂದೆ ಶಕ್ತಿಮಾನ್ ಇದ್ದಾನೆ ಅಂತ ಹೇಳಿ. ಈಗ ಹೇಗೆ ಅಂತ ಹೇಳಿದ್ರೆ, ಈಗ ವಿದ್ಯುತ್ ಬೆಳಕು ನಮ್ಗೆಲ್ಲ ಸಿಗ್ಬೇಕಾದ್ರೆ ಅಲ್ಲಿ ಮೇನ್ ಅಲ್ಲಿ KEB ಅಲ್ಲಿ ಅವರು ಸ್ವಿಚ್ ಆನ್ ಮಾಡಬೇಕು, ಹಾಗಿದ್ರೆ ಮಾತ್ರ ಎಲ್ಲಾ ಮನೆಗಳಿಗೆ ಕರೆಂಟ್ ಬರುವಂಥದ್ದು. ಅದೇ ರೀತಿ ಇಲ್ಲಿ ಶಕ್ತಿ ಹಿಂದೆ ಶಕ್ತಿಮಾನ್ ಇದ್ದಾನೆ, ಶಕ್ತಿಮಾನ್ ಇಲ್ಲದೇನೆ ಬರೀ ಶಕ್ತಿ ಎಲ್ಲಿಂದ ಬರುತ್ತೆ. ಹಾಗಾಗಿ ಇಲ್ಲಿ ನಾವು ತಿಳಿಬೇಕು, ಕೃಷ್ಣನಿಗೆ ರೂಪ ಇದೆ, ಕೃಷ್ಣನನ್ನು ಸಾಕಾರ ರೂಪದಲ್ಲಿ ನಾವು ಧ್ಯಾನಿಸ್ಬೇಕು. ಅಜಾಮಿಳನ ಕತೆ ಏನು? ಝೂಮ್ ಚಾಟ್ ನಲ್ಲಿ ಉತ್ತರ ಹಾಕ್ಬಹುದು, ಇಲ್ಲ ಯಾರಾದ್ರೂ ಹೇಳುದಾದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಅಜಾಮಿಳನ ಕತೆ ಹೇಳ್ತೀರಾ ಯಾರಾದ್ರೂ? ಓಕೆ ಓಕೆ, ನೇತ್ರಾವತಿ ಅವರು ಹೇಳ್ತಾರಂತೆ. ಕುಸುಮ ಮಾತಾಜಿ ಅವರನ್ನ ಅನ್ಮ್ಯೂಟ್ ಮಾಡ್ತೀರಾ? 1 ನಿಮಿಷದಲ್ಲಿ ಹೇಳಿ. ಹಾ ಮಾತಾಜಿ. ಯಾರ್ ಮಾತಾಜಿ? ನೇತ್ರಾವತಿ, ನೇತ್ರ MJ ಇಬ್ರು ಇದ್ದಾರೆ ಹ್ಯಾಂಡ್ ರೈಸ್. ನೇತ್ರಾವತಿ. ಹಾ ಮಾಡಿದ್ದೇನೆ. ಎಸ್ ಹೇಳಿ ಮಾತಾಜಿ. ಓ, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ನಮ್ಗೆ. ಇಲ್ಲ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತಿದ್ದ ಮಾತಾಜಿ? ಈಗ ಕೇಳಿಸ್ತಾ ಇದೆ, ಹೇಳಿ. ಹರೇ ಕೃಷ್ಣ. ಅಜಾಮಿಳ ಒಬ್ರು ಬ್ರಾಹ್ಮಣ ಕುಟುಂಬದಲ್ಲಿ ಅವರು ಒಂದು ಹುಟ್ಟಿ, ಅವರು ಒಂದು ಎಲ್ಲ ಅವರ ಕೆಲಸವನ್ನು ಉತ್ತಮ ರೀತಿಯಲ್ಲಿ ಮಾಡುವಾಗ ಏನೋ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಸ್ತ್ರೀಯ ಸಂಘ ಅವರಿಗೆ ಆಗಿ, ಅವರು ಅಲ್ಲಿ ಎಲ್ಲ ತನ್ನ ಬೇಡದ ಜೀವನದಲ್ಲಿ ಮಾಡಬಾರದನ್ನು ಅವರು ಮಾಡಿ ಅವರಿಗೆ ಸುಮಾರು ಮಕ್ಕಳು ಹುಟ್ಟಿದ್ರು ಆ ಟೈಮಲ್ಲಿ.
ಒಂದು ವೇಶ್ಯೆಯ ಸಂಘ ಎಲ್ಲ ಮಾಡಿ ಅವರು ಮನೆಯಿಂದ ದೂರ ಆಗಿ, ಅದರ ನಂತರ ಅವರಿಗೊಂದು ಅವರ ಕೆಲವು ಮಕ್ಕಳಲ್ಲಿ ಅವರ ಒಂದು ಸಣ್ಣ ಮಗ, ಅಂದ್ರೆ ಅವರು ಸಾಯುವ ದಿನ ಹತ್ತಿರ ಬರುವಾಗ್ಲೂ ಅವರಿಗೊಂದು ಮಗು ಹುಟ್ಟಿತ್ತು. ಆ ಮಗುವಿಗೆ ಅವರು ನಾರಾಯಣ ಹೆಸರಿಟ್ಟಿದ್ರು. ಯಾವಾಗ ಅವರು ಆ ಮಗುವನ್ನು ಬರೀ ಅವರು ನಾರಾಯಣ ನಾರಾಯಣ ಅಂತೇಳಿ ಮಗುವಿನ ಹೆಸರನ್ನು ಕರೆದದ್ದವರು. ಆದರೆ ಅವರು ಅವರ ಒಂದು ಮರಣ ಕಾಲದಲ್ಲಿ ಆ ಭಗವಂತ ಅವರಿಗೆ ಬರೀ ಆ ನಾರಾಯಣ ಸ್ತುತಿಯಿಂದಲೇ ಅವರಿಗೆ ಒಂದು ಒಳ್ಳೆಯ ಒಂದು ಅಹ್, ಸ್ವರ್ಗವನ್ನು ಪ್ರಾಪ್ತಿ ಮಾಡಿದ್ದಾರೆ ಆ ಟೈಮಲ್ಲಿ. ಅಷ್ಟು ಗೊತ್ತು ಮಾತಾಜಿ ನನ್ಗೆ. ಧನ್ಯವಾದ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹ್ಮ್. ಎಸ್, ನಾವೀಗ ನೋಡೋಣ ಮಾತಾಜಿಯವರು ಹೇಳಿದಾಗೆ ಅಜಾಮಿಳನ ಕತೆ. ಏನಂತ ಹೇಳಿದ್ರೆ, ಒಬ್ಬ ಬ್ರಾಹ್ಮಣ ಇರ್ತಾನೆ, ಅವನಿಗೆ ಮದುವೆ ಆಗಿರ್ತದೆ, ಹೆಂಡತಿ ಮಕ್ಕಳು ಎಲ್ಲ ಇದ್ರೂ ಕೂಡ, ತಂದೆ ತಾಯಿ ಜೊತೆ ಇದ್ರೂ ಕೂಡ ತಂದೆ ಹೇಳ್ತಾರೆ ಪೂಜೆಗೆ ಆಗಿ ಕಾಡಿಗೆ ಹೋಗಿ ಹೂ ತಗೊಂಡ್ ಬಾ ಅಂತೇಳಿ. ಹಾಗೆ ಹೋದವರು ಅಲ್ಲಿ ಒಂದು ಒಬ್ಬ ಪುರುಷ ಮಹಿಳೆ ಜೊತೆ ಈ ರೀತಿಯಾಗಿರುವಂಥದ್ದು ನೋಡಿ ಇವನಿಗೆ ಏನಾಗ್ತದೆ, ಆ ಮಹಿಳೆಯನ್ನು ಮದುವೆ ಆಗ್ಬೇಕು ಅಂತ ಇಚ್ಛೆ ಆಗ್ತದೆ. ಸೊ ಅಲ್ಲಿ ಹೆಂಡತಿ ಮಕ್ಕಳು ಮನೆ ಎಲ್ಲ ಬಿಟ್ಟು ಮಹಿಳೆಯನ್ನು ಮದುವೆ ಆಗುವಂಥದ್ದು, ವೇಶ್ಯೆಯನ್ನು ಮದುವೆ ಆಗುವಂಥದ್ದು. ನಂತರ ಅವಳಲ್ಲಿ ತುಂಬಾ ಮಕ್ಕಳನ್ನು ಪಡೆಯುವಂಥದ್ದು. ಪಡೆದ ನಂತರ ಅದರಲ್ಲಿ ಲಾಸ್ಟ್ ಒಬ್ಬ ಮಗ ಇರ್ತಾನೆ, ಅವನಿಗೆ ನಾರಾಯಣ ಅಂತ ಹೆಸರಿರ್ತಾನೆ. ಇನ್ನೇನು ಅಜಾಮಿಳನಿಗೆ ಅದೇ ಸಾವು ಸಂಭವಿಸ್ಬೇಕಾದ್ರೆ ಏನಾಗುತ್ತೆ, ಅವನು ಯಮದೂತರನ್ನು ನೋಡಿ ತನ್ನ ಮಗನಿಗೆ ಏನೋ ಮಾಡ್ತಾರೆ ಅಂತ ಹೇಳಿ ಕೆರ್ಚಿಕೊಳ್ತಾನೆ, ನಾರಾಯಣ 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 ಅಂತ. ಇದರಿಂದ ಏನಾಗುತ್ತೆ, ವಿಷ್ಣುದೂತರು ಓಡೋಡಿ ಬರ್ತಾರೆ. ಹಾಗೆ ಬಂದಾಗ ಏನಾಗುತ್ತೆ ಅಂದ್ರೆ ಈ ವಿಷ್ಣುದೂತರು ಮತ್ತು ಯಮದೂತರ ನಡುವೆ ಈ ರೀತಿಯಾಗಿ ವಾದ ವಿವಾದ ನಡೀತದೆ. ಅವನು ತುಂಬಾ ಪಾಪ ಮಾಡಿದ್ದಾನೆ, ನಾವು ಅವನನ್ನು ಕರ್ಕೊಂಡು ಹೋಗ್ತೇವೆ ಅಂತ ಯಮದೂತರು ಹೇಳ್ತಾರೆ. ಇಲ್ಲ, ಅವನು ಸಾವಿನ ಸಮಯದಲ್ಲಿ ವಿಷ್ಣು ಸ್ಮರಣೆ ಮಾಡಿದ್ದಾನೆ, ನಾವು ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿ ವಿಷ್ಣುದೂತರು ಹೇಳ್ತಾರೆ. ಈ ರೀತಿಯಾಗಿ ಹೇಳಿದ ನಂತರ ಯಮದೂತರು ಸರಿ ಅಂತ ಹೊರಟೋಗ್ತಾರೆ. ಹೋಗಿ ಅಲ್ಲಿ ಯಮನಲ್ಲಿ ಕೇಳ್ತಾರೆ, ಹೇಗೆ ನಿನ್ನ ಲೆಕ್ಕಾಚಾರ ತಪ್ಪಿ ಹೋಯ್ತು ಅಂತೇಳಿ. ಈ ರೀತಿಯಾಗಿ ಅದಕ್ಕೆ ಯಮದೂತ ಹೇಳ್ತಾನೆ, ಎಲ್ಲ ಕೃಷ್ಣನ ಆಜ್ಞಾನುಸಾರವೇ ನಡೆದುಕೊಳ್ಳುವಂಥದ್ದು, ದೇವತೆಗಳೆಲ್ಲರೂ ಕೂಡ ಕೃಷ್ಣನ ಆಜ್ಞಾನುಸಾರವೇ ನಡೆದುಕೊಳ್ಳುವಂಥದ್ದು. ಸೊ ಇಲ್ಲಿ ವಿಷ್ಣುದೂತರು ಅಷ್ಟು ಸುಲಭದಲ್ಲಿ ಅಜಾಮಿಳನನ್ನು ಕರೆದುಕೊಂಡು ಹೋಗೋದಿಲ್ಲ. ಅವರು ಅಜಾಮಿಳನಿಗೆ ಮನವರಿಕೆ ಮಾಡ್ತಾರೆ, ನೀನು ಭಕ್ತಿ ಸೇವೆಯನ್ನು ಪೂರ್ಣ ಮಾಡಬೇಕು, ಪರಿಪೂರ್ಣ ಆದ ನಂತರ ನಿನ್ನನ್ನು ಕರೆದುಕೊಂಡು ಹೋಗೋದು ಅಂತೇಳಿ. ಹಾಗಾಗಿ ಇಲ್ಲಿ ಸೆಕೆಂಡ್ ಚಾನ್ಸ್ ಅಂತ ಹೇಳ್ತಾರೆ ಪ್ರಭುಪಾದರು. ಎಲ್ಲರೂ ನಾನು ಪಾಪ ಮಾಡ್ತೇನೆ, ಭಕ್ತಿ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಇಲ್ಲಿ ಅಜಾಮಿಳನ ಸ್ಟೋರಿಯಲ್ಲಿ ಹಾಗೆ ನೋಡ್ಬೋದು. ಅದಕ್ಕೆ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ದೇವರ ಹೆಸರನ್ನು ಇಡ್ತಾ ಇದ್ರು. ಯಾಕೆಂತ ಹೇಳಿದ್ರೆ ಆ ಸಾವಿನ ಸಮಯದಲ್ಲಿ ಮಕ್ಕಳನ್ನು ಕರೆಯುವುದರ ಮೂಲಕ ಏನಾಗ್ತದೆ, ಅಲ್ಲಿ ಭಗವಂತನ ಒಂದು ಸ್ಮರಣೆ ಮಾಡಿದಾಗೆ ಆಗ್ತದೆ ಅಂತ ಹೇಳಿ. ಸೊ ಹಾಗೆ ಅಜಾಮಿಳ ಏನ್ ಮಾಡ್ತಾನೆ, ಅವನು ಆ ಭಕ್ತಿ ಸೇವೆಯನ್ನು ಎಲ್ಲ ಕಂಪ್ಲೀಟ್ ಮಾಡಿದ ನಂತರ ಮತ್ತೆ ವಿಷ್ಣುದೂತರು ಬಂದು ಕರೆದುಕೊಂಡು ಹೋಗುವಂಥದ್ದು ಸ್ವರ್ಗಲೋಕಕ್ಕೆ. ಇಲ್ಲಿ ಈ ರೀತಿಯಾಗಿ ಅವರು ಕರೆದುಕೊಂಡು ಹೋಗ್ತಾರೆ ನಂತರ. ಹಾಗಾಗಿ ನಮಗೆ ಭಗವಂತನ ಸ್ಮರಣೆ ಸಾವಿನ ಸಮಯದಲ್ಲಿ ಬರಬೇಕಾದ್ರೆ ನಾವು ಅದಕ್ಕೆ ಅಭ್ಯಾಸ ಮಾಡಬೇಕು. ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಪಾರ್ಥನೇ, ದೇವೋತ್ತಮ ಪರಮಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಸೊ ಇಲ್ಲಿ ದೇವೋತ್ತಮ ಪರಮಪುರುಷ, ಪುರುಷನಂತೆ ಭಗವಂತನನ್ನು ಯಾರು ಧ್ಯಾನಿಸ್ತಾರೆ ಅವರು ಯಾವುದೇ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಸದಾ ಭಗವಂತನನ್ನು ಯಾರು ಸ್ಮರಿಸ್ತಾರೆ ಅವರು ಭಗವಂತನ ಬಳಿಗೆ ಹೋಗೋದಕ್ಕಾಗುತ್ತೆ. ಸೊ ಇಲ್ಲಿ ಹರೇ ಕೃಷ್ಣ ಸಂಕೀರ್ತನೆಯನ್ನು ಮಾಡೋದ್ರಿಂದ ಕಿವಿ, ನಾಲಿಗೆ ಮತ್ತು ಮನಸ್ಸು ಒಂದೇ ಮನಸ್ಸಿನಿಂದ ನಾವು ಕೇಳುವುದು, ನೋಡುವುದು, ಪ್ರಸಾದವನ್ನು ಸ್ವೀಕರಿಸುವುದು. ನಾವು ಹೇಗೂ ನೋಡ್ತೇವೆ ಕೃಷ್ಣನ ಒಂದು ವಿಗ್ರಹವನ್ನು ನೋಡುವಂಥದ್ದು, ಹೇಗೂ ಕೇಳ್ತೇವೆ, ಕೇಳುವುದನ್ನು ನಾವು ನಿಲ್ಲಿಸ್ಲಿಕ್ಕಾಗೋದಿಲ್ಲ, ಕೃಷ್ಣನ ಬಗ್ಗೆ ಕೇಳುವಂಥದ್ದು. ಅದೇ ರೀತಿ ತಿನ್ನುವಂಥದ್ದು, ಪ್ರಸಾದವನ್ನು ತಿನ್ನುವಂಥದ್ದು, ಮಾತನಾಡುವಂಥದ್ದು, ಕೃಷ್ಣನ ಬಗ್ಗೆ ಮಾತನಾಡುವಂಥದ್ದು. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಗ್ರಾಮ್ಯ ಕಥಾನ ಸುನಿವೆ ಗ್ರಾಮ್ಯ ಕಥಾನ ಕಹಿಬೆ ಅಂತೇಳಿ. ಅಂತ ಹೇಳಿದ್ರೆ ನಾವು ಕೃಷ್ಣನಿಗೆ ಸಂಬಂಧಪಡದ ವಿಷಯವನ್ನು ಮಾತನಾಡಲೂಬಾರ್ದು, ಕೇಳಲೂಬಾರ್ದು ಅಂತೇಳಿ. ಈ ರೀತಿಯಾಗಿ ಮಾಡಿದ್ರೆ ಭಗವಂತ ನಮಗೆ ಅವನ ಧಾಮಕ್ಕೆ ಹೋಗ್ಲಿಕ್ಕೆ
ಸಹಾಯ ಮಾಡ್ತಾನೆ. ಯಾವ ರೀತಿಯಲ್ಲಿ ಭಗವಂತನನ್ನು ಸ್ಮರಿಸಬೇಕು? ಇದನ್ನು ನೀವು ಚಾಟ್ನಲ್ಲಿ ಹಾಕ್ಬೋದು. ಯಾವ ರೀತಿಯಾಗಿ ಸ್ಮರಿಸಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಕವಿಂ ಪುರಾಣ ಮನುಷಾಸಿತಾರಂ ಅಣೋರಣೀಯಂ ಸಮನುಸ್ಮರೇದ್ಯಃ ಸರ್ವಸ್ಯ ದಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಾ ಪರಸ್ತಾತ್. ಪರಮ ಪುರುಷನು ಎಲ್ಲವನ್ನೂ ಬಲ್ಲವನು, ಅತಿ ಪುರಾತನನು, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವವನು, ಎಲ್ಲವನ್ನೂ ಪಾಲಿಸುವವನು, ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು, ಚಿಂತನೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವವನು. ಓಕೆ, ಇಲ್ಲಿ ಶ್ರುತಿಯವರು ಯಾವ ರೀತಿ ಕೃಷ್ಣನನ್ನು ಸ್ಮರಿಸಬೇಕು ಅನ್ನೋದಕ್ಕೆ ನಾಮ ಜಪ ಅಂತ ಹಾಕಿದ್ದಾರೆ. ಸುಮಿತ್ರಮ್ಮ ಅವರು ನಿಶ್ಚಲ ಭಕ್ತಿಯಿಂದ ಭಗವಂತನನ್ನು ಸ್ಮರಿಸಬೇಕು ಅಂತೇಳಿ. ಶ್ವೇತಾ ಪ್ರಸಾದ್ ಅವರು ಬೈ ಚಾಂಟಿಂಗ್ ಭಗವನ್ ನೇಮ್. ನಂತರ ಓಕೆ, ಹಾಗೆ ಇಲ್ಲಿ ಹೇಳುವಂಥದ್ದು ಶ್ಲೋಕದಲ್ಲಿ ಭಗವಂತ ಎಲ್ಲವನ್ನೂ ಬಲ್ಲವನು. ಯಾಕಂತೇಳಿದ್ರೆ ಈ ಒಂದು ಆತ್ಮ ಪರಮಾತ್ಮ ಜೊತೆಯಾಗಿ ಇನ್ನೊಂದು ಶರೀರಕ್ಕೆ ಹೋಗೋ ಕಾರಣ ಪರಮಾತ್ಮನಿಗೆ ಎಲ್ಲ ಜೀವಿಗಳ ಬಗ್ಗೆ ತಿಳಿದಿರ್ತದೆ. ಅತಿ ಪುರಾತನನು, ನಿಯಂತ್ರಕನು. ಈಗ ನಾವು ನಮ್ಮನ್ನಷ್ಟೇ ಕಂಟ್ರೋಲ್ ಮಾಡ್ಲಿಕ್ಕಾಗ್ತದೆ. ಭಗವಂತ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿದ್ದುಕೊಂಡು ಎಲ್ಲರನ್ನು ಕಂಟ್ರೋಲ್ ಮಾಡ್ತಾನೆ. ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವವನು, ಎಲ್ಲವನ್ನೂ ಪಾಲಿಸುವವನು, ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು. ಯಾರು ಕೂಡ ಭಗವಂತ ಹೀಗಿರ್ಬೋದಾ ಹಾಗಿರ್ಬೋದಾ ಅಂತ ಹೇಳಿ ಊಹಾಪೋಹ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಒಂದು ಕಲ್ಪನೆಯನ್ನು ಮೀರಿದವನು, ಚಿಂತನೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕು. ಇದು ನಾವು ನೆನ್ಪಿಟ್ಕೊಳ್ಬೇಕು. ಭಗವಂತ ಸದಾ ಒಬ್ಬ ಪುರುಷನು ಎಂದು ಭಗವಂತನನ್ನು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವವನು. ಈ ಐಹಿಕ ಪ್ರಕೃತಿ ಗುಣಗಳು ಸತ್ವಗುಣ, ರಜೋಗುಣ, ತಮೋಗುಣ ಇದು ನಮಗಷ್ಟೇ ಅದು ನಾವು ಆ ಗುಣಗಳಿಗೆ ಒಳಗಾಗ್ತೇವೆ ಹೊರತು ಭಗವಂತನಿಗೆ ಆ ಗುಣಗಳು ಬಾಧಿಸುವುದಿಲ್ಲ. ಹಾಗಾಗಿ ಐಹಿಕ ಪ್ರಕೃತಿ ಭಗವಂತನೇ ಸೃಷ್ಟಿಸಿದ್ರು ಕೂಡ ಭಗವಂತ ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಮಾಯೆ ಭಗವಂತನ ನಿಯಂತ್ರಣದಲ್ಲಿ ಇರುವಂಥದ್ದು, ಆದ್ರೆ ನಾವು ಮಾಯೆಯ ನಿಯಂತ್ರಣದಲ್ಲಿ ಇದ್ದೇವೆ. ಮಾನಸ ಅವರು ಕೂಡ ಹರಿನಾಮ ಜಪ ಅಂತೇಳಿ ಹಾಕಿದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಹರಿನಾಮ ಜಪ ಮಾಡ್ತಿದ್ದೀರಾ ಅಂತೇಳಿ ಆಯ್ತು. ವೆರಿ ಗುಡ್. ಅನನ್ಯಚೇತಾಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಪಾರ್ಥ, ಅನನ್ಯ ಚಿತ್ತನಾಗಿ ಸದಾ ನನ್ನನ್ನು ಸ್ಮರಿಸುವವನಿಗೆ ನಾನು ಸುಲಭವಾಗಿ ಲಭ್ಯನು. ಭಕ್ತಿ ಸೇವೆಯಲ್ಲಿ ಅವನು ಸದಾ ನಿರತನಾಗಿರುವುದೇ ಇದಕ್ಕೆ ಕಾರಣ. ಅನನ್ಯ ಚಿತ್ತನಾಗಿ ಒಂದೇ ಮನಸ್ಸಿನಿಂದ ಬೇರೆ ಯಾವುದೇ ಕಡೆ ಮನಸ್ಸು ಚಲಿಸದಂತೆ ಭಗವಂತನನ್ನು ಸ್ಮರಿಸಬೇಕು. ಹಾಗೆ ನಾವು ಸ್ಮರಿಸಿದ್ರೆ ಮಾತ್ರ ಭಗವಂತನನ್ನು ನೋಡ್ಲಿಕ್ಕೆ ಆಗ್ತದೆ, ನಮಗೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಭಕ್ತಿ ಸೇವೆಯಲ್ಲಿ ಅವನು ಸದಾ ನಿರತನಾಗಿರುವುದೇ ಇದಕ್ಕೆ ಕಾರಣ. ಭೌತಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು ಇವುಗಳ ನಡುವಿನ ವ್ಯತ್ಯಾಸವೇನು? ಇದನ್ನು ನೀವು ಚಾಟ್ನಲ್ಲಿ ತಿಳಿಸಬಹುದು. ಭೌತಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು ಇವುಗಳ ನಡುವಿನ ವ್ಯತ್ಯಾಸವೇನು?
ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತೆ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಸೊ ಇಲ್ಲಿ ಮಹಾತ್ಮರು ಅಂದ್ರೆ ಭಗವಂತನ ಪ್ರತಿನಿಧಿಗಳು, ಪ್ರಭುಪಾದರು, ಇವರೆಲ್ಲನೆಲ್ಲ ಭಗವಂತ ಯಾಕೆ ಕಳಿಸ್ತಾರೆ ಅಂತ ಹೇಳಿದ್ರೆ, ನಮ್ಮನ್ನೆಲ್ಲ ನಾವೀಗ ಕಂಡೀಷನ್ ಸೋಲ್ಸ್, ಬದ್ಧ ಜೀವಿಗಳು, ನಾವು ಭಗವಂತನನ್ನು ಮರೆತಿದ್ದೇವೆ. ಸೊ ನಮಗೆ ಭಗವಂತನ ಒಂದು ಸ್ಮರಣೆ ಬರೆಸಿ ನಮ್ಮನ್ನು ಭಗವಂತನ ಧಾಮಕ್ಕೆ ಕರೆದುಕೊಂಡು ಹೋಗ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಆ ಮಹಾತ್ಮರು ಈ ಭೌತಿಕ ಲೋಕಕ್ಕೆ ಬರೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂತ ಹೇಳಿದ್ರೆ ಈ ಭೌತಿಕ ಲೋಕ ಹೇಳುವಂಥದ್ದು ಇದು ಅಶಾಶ್ವತ ದುಃಖಾಲಯ, ಇದು ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದ್ರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಆಧ್ಯಾತ್ಮಿಕ ಲೋಕ ಅಂತ ಹೇಳಿದ್ರೆ ಅಲ್ಲಿ ಎಲ್ಲವೂ ಸಿಗ್ತದೆ ಅವರಿಗೆ, ಡಿಸೈರ್ ಟ್ರೀ ಇದ್ದಾಗೆ ಎಲ್ಲ ಅವರ ಇಚ್ಛೆ ಎಲ್ಲ ಈಡೇರ್ತದೆ, ಸಂತೋಷವೇ ಸಂತೋಷ ಅಲ್ಲಿ. ಆದ್ರೆ ಈ ಭೌತಿಕ ಲೋಕ ಹೇಗೆ ಅಂತ ಹೇಳಿದ್ರೆ ಇದು ಜೈಲ್ ಇದ್ದಾಗೆ, ಹಾಸ್ಪಿಟಲ್ ಇದ್ದಾಗೆ. ಯಾಕೆ ಒಂದು ನಾವೀಗ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ನಾವು ಹುಷಾರಾದ್ಮೇಲೆ ನಮ್ಮ ರೋಗ ಎಲ್ಲ ಗುಣ ಆದ್ಮೇಲೆ ನಾವು ಮತ್ತೆ ಅಲ್ಲಿ ಇರ್ಲಿಕ್ಕೆ ಇಷ್ಟಪಡೋದಿಲ್ಲ, ಮನೆಗೆ ಬಂದ್ಬಿಡ್ತೇವೆ. ಹಾಗೆ ಜೈಲಲ್ಲಿ ಕೂಡ ಜೈಲಿಗೆ ಹೋಗೋರು ಅಲ್ಲೇ ಇರ್ಲಿಕ್ಕೆ ಇಷ್ಟಪಡೋದಿಲ್ಲ, ಅವ್ರು ಬರ್ತಾರೆ. ಅದೇ ರೀತಿ ಈ ಭೌತಿಕ ಪ್ರಪಂಚ ಹೇಳುವಂಥದ್ದು ಇದು ದುಃಖಾಲಯ, ಸುಖಾಲಯ ಅಲ್ಲ, ಆದ್ರೆ ಭಗವಂತನ ಧಾಮ, ಅಲ್ಲಿ ನಮಗೆ ಶಾಶ್ವತವಾದ ಸುಖ ಸಿಗುವಂಥದ್ದು. ಹಾಗಾಗಿ ಇಲ್ಲಿ ಹೇಳುವಂಥದ್ದು ನಮ್ಮ ಕರ್ಮಾನುಸಾರ ಮುಂದಿನ ಲೈಫ್ ನಿರ್ಧಾರವಾಗ್ತದೆ ಅಂತೇಳಿ. ಹೇಗೆ ಅಂತ ಹೇಳಿದ್ರೆ ರಜೋಗುಣ ಇದ್ರೆ ಈ ಭೂಲೋಕದಲ್ಲಿಯೇ ಹುಡ್ತಾರೆ, ತಮೋ ಗುಣ ಇದ್ರೆ ಅವರು ನರಕಕ್ಕೆ ಹೋಗ್ತಾರೆ, ಇನ್ನು ಸತ್ವಗುಣ ಇದ್ರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಅಂದ್ರೆ ಕ್ಷೀಣೆ ಪುಣ್ಯೇ ಸ್ವರ್ಗಲೋಕೆ ಅಂತ ಹೇಳಿದ್ರೆ ಅಲ್ಲಿ ಅವರ ಪುಣ್ಯವು ಪುಣ್ಯ ಎಲ್ಲ ಮುಗಿದ ನಂತರ ಅವರು ಈ ಭೌತಿಕ ಪ್ರಪಂಚದಲ್ಲಿ ಈ ಜನ್ಮ ಮೃತ್ಯು ಜರಾ ವ್ಯಾಧಿ ಈ ಚಕ್ರದಲ್ಲಿ ಸಿಲುಕಿಕೊಳ್ತಾರೆ. ಹಾಗಾಗಿ ಈ ಮೂರು ಕೂಡ ಏನಾಗ್ತದೆ, ಮೂರು ಕೂಡ ನಮಗೆ ಬಂಧನಕ್ಕೆ ದಾರಿಯಾಗ್ತದೆ. ಈ ಬಂಧನದಿಂದ ನಾವು ಮುಕ್ತರಾಗಬೇಕಾದ್ರೆ ನಾವು ಶುದ್ಧ ಸತ್ವ, ಈ ಮೂರು ಗುಣಗಳನ್ನು ಮೀರಿ ಹೋಗ್ಬೇಕು. ಅದು ಕೃಷ್ಣ ಪ್ರಜ್ಞೆಯಲ್ಲಿ ಮಾತ್ರ ಸಾಧ್ಯ. ಓಕೆ, ಭೌತಿಕ ಜಗತ್ತು ಮತ್ತು ಲೌಕಿಕ ಇದು ಆಧ್ಯಾತ್ಮಿಕ ಜಗತ್ತಿನ ವ್ಯತ್ಯಾಸವೇನು ಅಂತ ತಿಳಿಸಿದ್ದಾರೆ ನೇತ್ರಾವತಿಯವರು. ಲೌಕಿಕ ಮತ್ತು ಅಲೌಕಿಕ, ಅರ್ತ್ಲಿ ಆ್ಯಂಡ್ ಎಟರ್ನಲ್ ಅಂತ ಹೇಳಿ. ಜ್ಯೋತಿಯವರು ಭೌತಿಕ ಜಗತ್ತು ತಾತ್ಕಾಲಿಕ, ಆಧ್ಯಾತ್ಮಿಕ ಜಗತ್ತು ಶಾಶ್ವತ. ಬಾಣಸಾಹೇಬ್ ಅವರವರು ಬೌದ್ಧಿಕ ಜಗತ್ತಿನಲ್ಲಿ ದೇಹಕ್ಕೆ ಸಂಬಂಧಿಸಿದ್ದು, ಆಧ್ಯಾತ್ಮಿಕ ಜಗತ್ತು ಮನಸ್ಸಿಗೆ ಸಂಬಂಧಿಸಿದ್ದು. ಸುಮಿತ್ರಮ್ಮ ಅವರು ಭೌತಿಕ ಜಗತ್ತು ದುಃಖಾಲಯ, ಆಧ್ಯಾತ್ಮಿಕ ಜಗತ್ತು ನಿರಂತರ ಸುಖ. ಓಕೆ, ಈಗ ನೋಡೋಣ ನಾವು ಎಲ್ಲಿಯವರೆಗೆ ಭೌತಿಕ ಜಗತ್ತು ಅಂತ ಹೇಳಿ. ಆ ಬ್ರಹ್ಮ ಭುವನ ಲೋಕಾಹ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಸೊ ಇಲ್ಲಿ ಬ್ರಹ್ಮ ಲೋಕದವರೆಗೂ ಕೂಡ ಏನದು, ಅದು ಭೌತಿಕ ಪ್ರಪಂಚ ಅಂತೇಳಿಯೇ ಪರಿಗಣಿಸಲಾಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಮತ್ತೆ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ, ಬ್ರಹ್ಮಲೋಕದವರೆಗೆ ಕೂಡ ಭೌತಿಕ ಪ್ರಪಂಚವೇ. ಯಾಕಂದ್ರೆ ನಾವು ಬ್ರಹ್ಮಲೋಕಕ್ಕೆ ಹೋದ್ರೂ ಕೂಡ ಈ ಜನ್ಮ ಮೃತ್ಯು ಜರಾ ವ್ಯಾಧಿ ಇದ್ದೇ ಇರ್ತದೆ. ಆಧ್ಯಾತ್ಮಿಕ ಲೋಕ ಭಗವಂತನ ಧಾಮಕ್ಕೆ ಹೋದ್ರೆ ಮಾತ್ರ ನಮ್ಗೆ ಪುನರ್ಜನ್ಮ ಇಲ್ಲ. ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ, ಬೇರೆ ಎಲ್ಲಾ ಲೋಕಗಳಲ್ಲಿ ಪುನರ್ಜನ್ಮ ಇರ್ತದೆ. ಹಾಗಾಗಿ ಭೌತಿಕ ಲೋಕದಲ್ಲಿ ಟಾಪ್ ಮೋಸ್ಟ್ ಲೋಕ ಯಾವುದು ಸ್ವರ್ಗಲೋಕದಿಂದ ಉನ್ನತ ಮಟ್ಟವಾದದ್ದು ಯಾವುದು ಬ್ರಹ್ಮಲೋಕ. ಬ್ರಹ್ಮಲೋಕಕ್ಕೆ ಹೋದ್ರೂ ಕೂಡ ಇಲ್ಲಿಗೆ ಬರಬೇಕು. ಹಾಗಾಗಿ ಇದೆಲ್ಲವೂ ಕೂಡ ದುಃಖದ ಆವಾಸ ಸ್ಥಾನ. ಯಾಕಂದ್ರೆ ಬ್ರಹ್ಮಲೋಕದವರೆಗೆ ಭೌತಿಕ ಪ್ರಪಂಚ, ಭಗವಂತನ ಧಾಮ
ಆಧ್ಯಾತ್ಮಿಕ ಪ್ರಪಂಚ. ಯಾರು ಕೃಷ್ಣನ ಧಾಮಕ್ಕೆ ಹೋಗ್ತಾರೆ, ವೈಕುಂಠಕ್ಕೆ ಹೋಗ್ತಾರೆ, ಅವರಿಗೆ ಪುನರ್ಜನ್ಮ ಇಲ್ಲ, ನೆಕ್ಸ್ಟ್ ಜನ್ಮ ಇಲ್ಲ. ಸಹಸ್ರಯುಗ ಪರ್ಯಂತಂ ಅಹರ್ಯತ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋ ರಾತ್ರಾವಿದೋ ಜನಾಃ. ಮನುಷ್ಯರ ಲೆಕ್ಕದ ಪ್ರಕಾರ 1,000 ಯುಗಗಳು ಸೇರಿ ಬ್ರಹ್ಮನ 1 ದಿನ, ಅವನ ರಾತ್ರಿಗೂ ಇಷ್ಟೇ ಅವಧಿ. ಇದನ್ನ ನಾವು ಹಿಂದಿನ ಅಧ್ಯಾಯಗಳಲ್ಲಿ ತಿಳಿದ್ವಿ, ಬ್ರಹ್ಮನ ಲೆಕ್ಕಾಚಾರದ ಬಗ್ಗೆ 4ನೇ ಅಧ್ಯಾಯದಲ್ಲಿ. ಅವ್ಯಕ್ತಾದ್ವ್ಯಕ್ತಯಾ ಸರ್ವಾ ಪ್ರಭವಂತ್ಯಾಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲಾ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತಿ ಪಡೆಯುತ್ತಾರೆ. ಅನಂತರ ರಾತ್ರಿಯಾದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನವಾಗ್ತಾರೆ. ಸೊ ಇಲ್ಲಿ ಹೇಳುವಂಥದ್ದು, ಬ್ರಹ್ಮನ ದಿನ ಎಂಡ್ ಆಗುವಾಗ ಪಾರ್ಷಿಯಲ್ ಡಿವಿಯೇಷನ್, ಪ್ರಳಯ ಆಗ್ತದೆ, ಆಗ ಎಲ್ಲರೂ ಸಾಯ್ತಾರೆ. ಮತ್ತೆ ಬ್ರಹ್ಮನ ದಿನ ಆಗುವಾಗ ಮತ್ತೆ ಸೃಷ್ಟಿ ಆಗ್ತದೆ ಅಂತ ಹೇಳಿ. ಭೂತಗ್ರಾಮಃ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಾ ಪಾರ್ಥ ಪ್ರಭವತ್ಯಾಹರಾಗಮೇ. ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲಾ ಜೀವಿಗಳು ಮತ್ತೆ ಹುಟ್ಟುತ್ತವೆ. ಬ್ರಹ್ಮನಿಗೆ ರಾತ್ರಿಯಾದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತವೆ. ಪರಸ್ತಸ್ಮಾತ್ತು ಭಾವೋನ್ಯೋ ಅವ್ಯಕ್ತೋ ಅವ್ಯಕ್ತಾತ್ ಸನಾತನಃ ಯ ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು. ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆಯೇ ಇರುತ್ತದೆ. ಸೊ ಕೃಷ್ಣನ ಧಾಮ ನಾಶ ಆಗೋದಿಲ್ಲ, ಅಲ್ಲಿಗೆ ಹೋಗಲು ನಾವು ಪ್ರಯತ್ನ ಮಾಡಬೇಕು. ಹಾಗಾಗಿ ನಾವು ಅಲ್ಲಿಗೆ ಹೋಗಲೇಬೇಕು. ಬೇರೆ ಎಲ್ಲ ಬ್ರಹ್ಮಲೋಕದವರೆಗೆ ಬ್ರಹ್ಮಲೋಕಕ್ಕೆ ಹೋದವರೆಗೆ ಹೋದ್ರೂ ಕೂಡ ಅದೆಲ್ಲವೂ ಕೂಡ ನಾಶವಾಗ್ತದೆ. ಆದರೆ ಕೃಷ್ಣನ ಧಾಮ ಮಾತ್ರ ಶಾಶ್ವತವಾಗಿರ್ತದೆ. ಅವ್ಯಕ್ತೋಕ್ಷರ ಇತ್ಯುಕ್ತ ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ದಾಮ ಪರಮಂ ಮಮ. ಯಾವುದನ್ನು ವೇದಾಂತಿಗಳು ಅವ್ಯಕ್ತ ಮತ್ತು ಅಕ್ಷರ ಚ್ಯುತಿರಹಿತ ಎಂದು ವರ್ಣಿಸುತ್ತಾರೋ, ಯಾವುದನ್ನು ಪರಮಗತಿ ಎಂದು ತಿಳಿಯುತ್ತಾರೋ, ಯಾವ ಸ್ಥಾನವನ್ನು ಒಮ್ಮೆ ಸೇರಿದರೆ ಮನುಷ್ಯನು ಎಂದೂ ಹಿಂದಿರುಗುವುದಿಲ್ಲವೋ ಅದು ನನ್ನ ಪರಮ ನಿವಾಸ. ಸೊ ಇಲ್ಲಿ ಭಗವಂತನ ನಿವಾಸದ ಬಗ್ಗೆ ಹೇಳಿದ್ದಾನೆ ಭಗವಂತ. ನಿಮಿಷ. ಎಸ್, ಅದನ್ನು ನಾವು ಇಲ್ಲಿ ನೋಡ್ಬೋದು ಗೋಲೋಕ ಚಾಟಲ್ಲಿ. ಎಂತಾಯ್ತು? ಸ್ಟಕ್ ಆಗಿದೆ. ಓಕೆ, ಈಗ ಇಲ್ಲಿ ನಾವು ಗೋಲೋಕ ಚಾಟಲ್ಲಿ ನೋಡಿದ್ರೆ ಇಲ್ಲಿ ಕ್ಷೀರೋದಕ ಕಷಾಯ ವಿಷ್ಣು. ಸೊ ಇಲ್ಲಿ ಕಾರಣೋದಕ ಕಷಾಯ ವಿಷ್ಣು, ಗರ್ಭೋದಕ ಕಷಾಯ ವಿಷ್ಣು, ಕ್ಷೀರೋದಕ ಕಷಾಯ ವಿಷ್ಣು ಹೇಳಿದ್ರೆ, ಕಾರಣೋದಕ ಕಷಾಯ ವಿಷ್ಣುವಿನಿಂದ ಅನ್ಲಿಮಿಟೆಡ್ ಬ್ರಹ್ಮಾಂಡಗಳು ಹುಟ್ಟುವಂಥದ್ದು. ಗರ್ಭೋದಕ ಕಷಾಯ ವಿಷ್ಣು ಎಲ್ಲಾ ಬ್ರಹ್ಮಾಂಡಗಳಿಗೆ ಹೋಗುವಂಥದ್ದು. ಕ್ಷೀರೋದಕ ಕಷಾಯ ವಿಷ್ಣು ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಇರುವಂಥದ್ದು. ಸೊ ಇಲ್ಲಿ
ಭೂಲೋಕದಿಂದ ಮೇಲಿನ ಲೋಕಗಳು, ಭೂಲೋಕದಿಂದ ಮೇಲಿನ ಲೋಕಗಳು, ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ಬ್ರಹ್ಮಲೋಕ. ಇದೆಲ್ಲವೂ ಕೂಡ ಮೆಟೀರಿಯಲ್ ವರ್ಲ್ಡ್, ಸ್ಪಿರಿಚುವಲ್ ವರ್ಲ್ಡ್ ಅಲ್ಲ. ಇನ್ನು ಭೂಲೋಕದ ಕೆಳಗಿನ ಲೋಕಗಳು ಅತಲ, ವಿತಲ, ಸುತಲ, ತಲತಲ, ಮಹಾತಲ, ರಸತಲ, ಪಾತಲ, ಪಿತೃಲೋಕ, ನರಕಲೋಕ ಇದೆಲ್ಲವೂ ಕೆಳಗಿನ ಲೋಕಗಳಾಯ್ತು. ಸೊ ಇಲ್ಲಿ 4,32,000 ಇದು ಕಲಿಯುಗದ ಅವಧಿ. ಕಲಿಯುಗ ಎಂಡ್ ಆಗುವಾಗ ಬ್ರಹ್ಮನ ದಿನ ಆದ ಕೂಡಲೇ ಆಗ ಇದೆಲ್ಲವೂ ಕೂಡ ಸ್ವರ್ಗಲೋಕ, ನರಕಲೋಕ ಇತ್ಯಾದಿ ಎಲ್ಲವೂ ಕೂಡ ಪ್ರಳಯ ಆಗ್ತದೆ. ನರಕಲೋಕ ಎಲ್ಲವೂ ಕೂಡ. ಸೊ ಇಲ್ಲಿ ಯಾವ ಜಾಗಕ್ಕೆ ಹೋದ್ರೂ ಕೂಡ ಜನ್ಮ ಮೃತ್ಯು ಇದೆ. ವೈಕುಂಠಕ್ಕೆ ಹೋದ್ರೆ ಮಾತ್ರ ಇಲ್ಲ. ಸೊ ಇಲ್ಲಿ ಭಗವಂತನ ಧಾಮ ಇಲ್ಲಿ ನೋಡ್ಬೋದು ನೀವು, ಗೋಲೋಕ ವೃಂದಾವನ ಈ ರೀತಿಯಾಗಿ. ಹಾಗಾಗಿ ನಾವು ಎಲ್ಲಿ ನಮಗೆ ಈ ಒಂದು ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ ಅಲ್ಲಿಗೆ ಹೋಗುವ ಪ್ರಯತ್ನವನ್ನು ಮಾಡಬೇಕು. ಈಗ ಕೃಷ್ಣನ ಧಾಮ ಹೇಗಿರುತ್ತೆ ಅಂತ ಹೇಳಿ ನೋಡೋದಾದ್ರೆ, ಈಗ ನಾವು ವೀಕೆಂಡ್ ಅಲ್ಲಿ ಏನ್ ಮಾಡ್ತೇವೆ, ನಮಗೆ ಒಂದು ಒಳ್ಳೆ ಪರಿಸರ, ಸೀನರಿ, ಆ ನೀರು, ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು ಈ ರೀತಿಯಾಗಿ ನೋಡ್ಬೇಕು ಅಂತ ಒಂದು ರಿಲ್ಯಾಕ್ಸಿಗೆ ಹೋಗ್ತೇವೆ. ಅದು ಆ ಭಗವಂತನ ಧಾಮ ಅದರದ ಪ್ರತಿಬಿಂಬ ಆಗಿರ್ತದೆ. ಇಲ್ಲಿ ಏನ್ ನೋಡ್ತೇವೆ ನಾವು, ಅದು ಪ್ರತಿಬಿಂಬ ಆಗ್ತದೆ. ನಿಜವಾದ ಒಂದು ಆ ರೀತಿಯಾದ ಒಂದು ಪ್ರಕೃತಿ ಇರುವಂತದ್ದು ಭಗವಂತನ ಧಾಮದಲ್ಲಿ. ಇಲ್ಲಿ ನೋಡುವುದು ನೀವು ಲೀಲೆಗಳು ನಡೀತಾ ಇದೆ, ಭಗವಂತನ ಬಾಲ್ಯ ಲೀಲೆಗಳು ಈ ರೀತಿಯಾಗಿ. ಇದು ಮುಕುಂದ ಮಾಲಾ ಸ್ತೋತ್ರ. ಇದು ಬಹಳ ಸುಂದರವಾದ ಸ್ತೋತ್ರ ಮತ್ತು ಮುಖ್ಯವಾದ ಸ್ತೋತ್ರ ಆಗಿರ್ತದೆ. ಇದು ಕುಲಶೇಖರ ರಾಜ, ಅಂದ್ರೆ ಇದು ರಾಮಾನುಜಾಚಾರ್ಯ ಸಂಪ್ರದಾಯದಿಂದ ಬರುವಂಥದ್ದು. ಕುಲಶೇಖರ ರಾಜ ಶುದ್ಧ ಭಕ್ತನಾಗಿರ್ತಾನೆ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಅಧ್ಯೇಯ ವಮೆ ವಿಶತು ಮಾನಸ ರಾಜಹಂಸಃ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ತೆ ಕಂಠಾವರೋಧನ ವಿಧಾವ್ ಸ್ಮರಣಂ ಕುತಸ್ತೆ. ನನ್ನ ಪ್ರಭು ಕೃಷ್ಣನೇ, ನನ್ನ ಮಾನಸ ಹಂಸವು ತತ್ಕ್ಷಣವೇ ನಿನ್ನ ಪಾದಕಮಲದ ದೇಟುಗಳಲ್ಲಿ ಮುಳುಗಿ ಅಲ್ಲಿನ ಬಳ್ಳಿಯಲ್ಲಿಯೇ ಸಿಲುಕಿಕೊಳ್ಳಲಿ. ಇಲ್ಲದಿದ್ದರೆ ನಾನು ಕೊನೆಯುಸಿರು ಎಳೆಯುವಾಗ ನನ್ನ ಗಂಟಲು ಕೆಮ್ಮಿನಿಂದ ಕಟ್ಟಿ ಹೋಗಿರುವಾಗ ನಿನ್ನನ್ನು ಕುರಿತು ಚಿಂತಿಸಲು ಹೇಗೆ ಸಾಧ್ಯವಾದೀತು? ಸೊ ಇಲ್ಲಿ ರಾಜ ಹೇಳ್ತಿದ್ದಾನೆ, ಈ ಕೂಡಲೇ ನನ್ನನ್ನು ಸಾಯಿಸು. ಅಂದ್ರೆ ಶುದ್ಧ ಭಕ್ತರಿಗೂ ನಮಗೂ ಇರುವ ವ್ಯತ್ಯಾಸ ಹೀಗೆ. ನಾವಂದ್ರೆ ತುಂಬಾ ವರ್ಷಗಳ ಕಾಲ ಇರಬೇಕು, ಸಾವು ಬರಬಾರ್ದು ಅಂತ ಈ ರೀತಿ ನಿರೀಕ್ಷೆ ಮಾಡ್ತೇವೆ. ಆದ್ರೆ ಶುದ್ಧ ಭಕ್ತರಿಗೆ ಹಾಗಲ್ಲ, ಭಗವಂತನ ಸೇವೆ ಮಾಡ್ಬೇಕು ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಅವರಿಗೆ ತಿಳಿದಿರುತ್ತೆ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ದುಃಖಾಲಯ ಅಶಾಶ್ವತಂ, ಇದು ದುಃಖಾಲಯ ಅಂತೇಳಿ. ಹಾಗಾಗಿ ಇದು ಸುಖಾಲಯ ಅಲ್ಲ, ಇದು ಶುದ್ಧ ಭಕ್ತರಿಗೆ ತಿಳಿದಿರುತ್ತದೆ. ಅವರು ಕೃಷ್ಣನ ಆಜ್ಞಾನುಸಾರವಾಗಿ ಇಲ್ಲಿಗೆ ಬರುವಂಥದ್ದು. ಇಲ್ಲಿ 2 ಪಕ್ಷಿಗಳನ್ನು ನೋಡಬಹುದು, ಕಾಗೆ ಮತ್ತು ಹಂಸ. ಕಾಗೆ ಯಾವಾಗ್ಲೂ ಗಾರ್ಬೇಜ್ ಅಲ್ಲಿ ಕುಳಿತುಕೊಳ್ಳುತ್ತದೆ, ಹಂಸ ತಾವರೆ ಕಡೆಗೆ ಹೋಗುವಂಥದ್ದು. ಹಾಗೆ ಪ್ರಭುಪಾದ ಹೇಳ್ತಾರೆ, ನಾವು ಕಾಗೆ ಆಗ್ಬಾರ್ದು, ಹಂಸ ಆಗ್ಬೇಕು. ಅಂದ್ರೆ ಹಂಸ ಅಂತ ಹೇಳಿದ್ರೆ ನಾವು ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸುವಂಥದ್ದು. ಕಾಗೆ ಅಂತ ಹೇಳಿದ್ರೆ ನಾವು ಇಂದ್ರಿಯ ಸುಖವನ್ನು ಮಾಡುವಂಥದ್ದು. ಸೊ ನಮಗೆ ಇಂದ್ರಿಯ ಸುಖದಲ್ಲಿ ಆಸಕ್ತಿ ಇದ್ರೆ ಏನಾಗುತ್ತೆ, ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಬರೋದಿಲ್ಲ. ಹಾಗೆ ಇಲ್ಲಿ ಹೇಳುವಂಥದ್ದು, ಈಗ ಹಂಸ ಅಂದ್ರೆ ತಾವರೆ ಕಡೆ ಅಂತ ಹೇಳಿದ್ರೆ ಇದು ಕೃಷ್ಣ ಪ್ರಜ್ಞೆ, ಇಂದ್ರಿಯ ಸುಖ ಅಂತ ಹೇಳಿದ್ರೆ ಕಾಗೆ, ಗಾರ್ಬೇಜ್ ಅಂತ ಹೋಲಿಸಲಾಗ್ತದೆ. ಸೊ ಪ್ರಭುಪಾದ ಹೇಳ್ತಾರೆ, ತಾವರೆ ನೋಡಿದಾಗ ಕೃಷ್ಣನ ನೆನಪಾಗ್ಬೇಕು ಅಂತೇಳಿ. ಇದನ್ನ ಕುಂತಿ ಮಹಾರಾಣಿ ಕೂಡ ಹೇಳ್ತಾಳೆ ಭಾಗವತಮಲ್ಲಿ, ನಮೋ ಪಂಕಜನಾಭಾಯ ಪಂಕಜಾಂಗ್ರಯೇ, ಅಂದ್ರೆ ತಾವರೆ ನೋಡುವಾಗ ಕೃಷ್ಣನ ನೆನಪು ಬರಬೇಕು ಅಂತೇಳಿ. ಹಾಗೆ ಇಲ್ಲಿ ಕುಲಶೇಖರ ರಾಜ ಹೇಳುವಂಥದ್ದು, ಹೇಗೆ ಹಂಸವು ತಾವರೆ ದಂಟನ್ನು ಅಂಟಿಕೊಂಡಿದೆ, ಅದೇ ರೀತಿ ನನ್ನ ಸ್ಮರಣೆ ಕಂಪ್ಲೀಟ್ ಆಗಿ ಕೃಷ್ಣನ ಪಾದದಲ್ಲಿ ಅಂಟಿಕೊಂಡಿದೆ. ಇದು ನಮ್ಮ ಗುರಿಯಾಗಬೇಕು. ಅಂದ್ರೆ ಟೋಟಲಿ ನಾವು ಕೃಷ್ಣನ ಪಾದದಲ್ಲಿ ಒಂದು ಅಬ್ಸರ್ವ್ ಆಗಿರ್ಬೇಕು. ಈ ಕೂಡಲೇ ಸಾಯಿಸುವಂತ ಕುಲಶೇಖರ ರಾಜ ಯಾಕೆ ಹೇಳ್ತಾನೆ ಅಂತ ಹೇಳಿದ್ರೆ,
ಈಗ ಅವನು ಕುಲಶೇಖರ ರಾಜ ತುಂಬಾ ಯಂಗ್ ಆಗಿದ್ದಾನೆ. ಸೊ ಏಜ್ ಆದ್ಮೇಲೆ ಏನಾಗುತ್ತೆ, ಕೃಷ್ಣನ ನಾಮಜಪವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ವಾತ ಪಿತ್ತ ಕಫದ ಒಂದು ತೊಂದರೆಯಿಂದ ಆಗಿ ತುಂಬಾ ಸಮಸ್ಯೆಗಳು ಇರ್ತದೆ, ಆರೋಗ್ಯ ಸಮಸ್ಯೆ. ಅದಕ್ಕೆ ಕುಲಶೇಖರ ರಾಜ ಹೇಳುವಂಥದ್ದು, ಈಗ ಕೂಡಲೇ ನನ್ನನ್ನು ಸಾಯಿಸು, ಪ್ರಾಯ ಆದ ಮೇಲೆ ನಿನ್ನ ಸ್ಮರಣೆ ಮಾಡ್ಲಿಕ್ಕೆ ನನಗೆ ಅನಾರೋಗ್ಯ ಬಿಡೋದಿಲ್ಲ. ಇದನ್ನು ಪ್ರಹ್ಲಾದ ಮಹಾರಾಜ ಕೂಡ ಹೇಳುವಂಥದ್ದು, ನಾವು ಸಣ್ಣ ಪ್ರಾಯದಿಂದಲೇ ಕೃಷ್ಣ ಪ್ರಜ್ಞೆ ತೆಗೆದುಕೊಳ್ಬೇಕು. ಹಾಗಾಗಿ ಸಾಯುವಾಗ ನಮಗೆ ಕೃಷ್ಣ ಸ್ಮರಣೆ ಬರಬೇಕಾದ್ರೆ ನಾವು ಈಗಿಂದಲೇ ಪ್ರಾಕ್ಟೀಸ್ ಮಾಡಬೇಕು ಅಂತ ತಿಳಿಯುವಂಥದ್ದು. ಪುರುಷಃ ಸಹ ಪರಃ ಪಾರ್ಥ ಭಕ್ತ್ಯಾ ಲಭಸ್ತ್ಯನ್ವಯ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಾಮಿದಂ ತತಂ. ಪಾರ್ಥನೇ, ಎಲ್ಲಕ್ಕಿಂತ ಶ್ರೇಷ್ಠನಾದ ದೇವೋತ್ತಮ ಪುರುಷನನ್ನು ಪರಿಶುದ್ಧ ಭಕ್ತಿಯಿಂದ ಸೇರಬಹುದು. ತನ್ನ ನಿವಾಸದಲ್ಲಿದ್ದರೂ ಆತನು ಸರ್ವಾಂತರ್ಯಾಮಿ ಮತ್ತು ಎಲ್ಲಾ ವಸ್ತುಗಳು ಅವನ ಒಳಗೆ ಇವೆ. ಹಾಗೆ ಇಲ್ಲಿ ನಾವು ತಿಳಿಬೇಕಾಗಿರುವಂಥದ್ದು ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ ಅಂತೇಳಿ. ಅಂದ್ರೆ ಕೃಷ್ಣ ಸಂತೋಷ ಆದ್ರೆ ಜಗತ್ತೆಲ್ಲವೂ ಸಂತೋಷ ಆಗುತ್ತೆ. ಹಾಗೆ ಗಿಡದ ಬುಡಕ್ಕೆ ನಾವು ನೀರು ಹಾಕಿದ್ರೆ ಗಿಡದ ರೆಂಬೆ ಕೊಂಬೆಗಳಿಗೆ ಪೋಷಣೆಯೂ ಸಿಗ್ತದೆ. ಹಾಗಾಗಿ ನಾವು ಕೃಷ್ಣನಿಗೆ ಭಕ್ತಿ ಸೇವೆ ಮಾಡಿದ್ರೆ ಸಾಕು, ಉಳಿದೆಲ್ಲ ಸೇವೆಗಳಿಗೆ ಕೃಷ್ಣ ನಮಗೆ ಅನುಗ್ರಹ ಮಾಡ್ತಾನೆ ಅಂತೇಳಿ. ಯಾಕೆಂತ ಹೇಳಿದ್ರೆ 16ನೇ ಶ್ಲೋಕದಲ್ಲಿ ಹೇಳುವಂತೆ ಆ ಬ್ರಹ್ಮ ಪುನರಾಲೋಕ, ಪುಣ್ಯ ಕ್ಷೀಣಿಸಿದ ನಂತರ ನಾವು ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ ಬರಲೇಬೇಕು. ಹಾಗಾಗಿ ಪುಣ್ಯ ಗಳಿಸಿದ್ರೂ ಕೂಡ ಪ್ರಯೋಜನ ಇಲ್ಲ. ಸೊ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ಭಕ್ತಿ ಸೇವೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಬರಬೇಕು. ಯಾಕಂತ ಹೇಳಿದ್ರೆ ನಮಗೆ ಮತ್ತೆ ಈ ಒಂದು ಜನ್ಮ ಮೃತ್ಯು ಜರಾವ್ಯಾಧಿ ಈ ಒಂದು ಚಕ್ರದಲ್ಲಿ ಸಿಲುಕಿಕೊಳ್ಳೋದಕ್ಕೆ ಆಗ ಅವಕಾಶ ಇರೋದಿಲ್ಲ. ಅಂದ್ರೆ ನಾವು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಅವಾಗ ಎಲ್ಲವೂ ನಮಗೆ ಸಿಗ್ತದೆ. ಈ ಪ್ರಪಂಚವು ದುಃಖಾಲಯವೋ ಅಥವಾ ಸುಖಾಲಯವೋ ಎಂದು ನಿಮಗೆ ಮನವರಿಕೆ ಆಗಿದೆಯೇ? ಇದನ್ನು ನೀವು ಚಾಟ್ನಲ್ಲಿ ಹಾಕ್ಬೋದು. ಈ ಪ್ರಪಂಚವು ದುಃಖಾಲಯವೋ ಅಥವಾ ಸುಖಾಲಯವೋ ಎಂದು ನಿಮಗೆ ಮನವರಿಕೆಯಾಗಿದೆಯೇ? ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯಫಲಂ ಪ್ರದಿಷ್ಟಾಂ ಅತೀತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಸೊ ಇಲ್ಲಿ ಸರಿಪ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಇದ್ದೇನೆ, ಒಂದು ಯಜ್ಞ ಮಾಡೋದು ಬೇಡವಾ ಅಂತ ಹೇಳಿ ಆಲೋಚನೆ ಬಂದ್ರೆ ನಮಗೆ ಇಲ್ಲಿ ಹೇಳುವಂಥದ್ದು, ಅದು ಏನು ಮಾಡಿದ್ರೂ ಕೂಡ ಅದರಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದ್ರೆ ಎಲ್ಲವೂ ನಮಗೆ ಸಿಗ್ತದೆ, ಎಲ್ಲವೂ ಕೂಡ ಭಗವಂತ ನಮಗೆ ಅನುಗ್ರಹಿಸ್ತಾನೆ. ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡೋದು, ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದ್ರೆ ಸಾಕಾಗ್ತದೆ. ಸೊ ಅಧ್ಯಾಯ 8ರ ಸಾರಾಂಶ, ಅರ್ಜುನನ 8 ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ಮೊದಲನೇ ಶ್ಲೋಕದಿಂದ 4ನೇ ಶ್ಲೋಕದಲ್ಲಿ ನೋಡ್ಬೋದು. ಕಿಂ ಬ್ರಹ್ಮ ಕೀವರ್ಡ್ಸ್ ಆಗಿರ್ತದೆ. ಸಾವಿನ ಸಮಯದಲ್ಲಿ ಕೃಷ್ಣನನ್ನು ನೆನಪಿಸಿಕೊಳ್ಳುವುದು 5ರಿಂದ 8ನೇ ಶ್ಲೋಕದಲ್ಲಿ. ತಸ್ಮಾತ್ ಸರ್ವೇಷು ಕಾಲೇಶು ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು. ಇಲ್ಲಿ ಯೋಗ ಮಿಶ್ರ ಅಂತ ಹೇಳಿದ್ರೆ ಇಲ್ಲಿ ಕರ್ಮ ಮಿಶ್ರ, ಜ್ಞಾನ ಮಿಶ್ರ, ಯೋಗ ಮಿಶ್ರ ಈ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ ಮಿಶ್ರ ಭಕ್ತಿ ಮಾಡೋದ್ರಿಂದ ಏನಾಗ್ತದೆ, ಅದು ಕಂಪ್ಲೀಟ್ ಭಕ್ತಿ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ಕಡೆ ನಾವು ಕೆಲಸ ಮಾಡ್ತೇವೆ, ನಂತರ ಸ್ವಲ್ಪ ಭಕ್ತಿ ಮಾಡುವಂಥದ್ದು, ಈ ರೀತಿಯಾಗಿ ಮಿಶ್ರ ಭಕ್ತಿ. ಸೊ ಇಲ್ಲಿ ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು. ಇಲ್ಲಿ ಅಂದ್ರೆ ಭಗವಂತನನ್ನೇ ನಾವು ಸ್ಮರಿಸುವುದಕ್ಕೆ ಬೇರೆ ಯಾವುದೇ ಅಲ್ಲಿ ಮಿಶ್ರ ಇರೋದಿಲ್ಲ. ಇದು 9ರಿಂದ 13ನೇ ಶ್ಲೋಕದಲ್ಲಿ ನೋಡ್ಬೋದು. ಓಮಿತ್ಯೇಕ್ಷಾಕರಂ
ಓಮಿತ್ಯೇಕಾಕ್ಷರಂ ಬ್ರಹ್ಮ. ಶುದ್ಧ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು. ಸೊ ಯೋಗ ಮಿಶ್ರ ಅಂತ ಹೇಳಿದ್ರೆ ಇಲ್ಲಿ ಮಿಶ್ರ ಭಕ್ತಿ ಅಂತ ನೋಡಿದ್ವಿ. ಶುದ್ಧ ಭಕ್ತಿ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಮಿಶ್ರ ಇಲ್ಲ. ಇಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈಗ ಮಿಶ್ರ ಭಕ್ತಿಯಲ್ಲಿ ಅಂತ ಹೇಳಿದ್ರೆ ಭಗವಂತನಿಂದ ಏನೋ ಒಂದು ಪಡೆದುಕೊಳ್ಬೇಕಾಗುತ್ತೆ. ಈಗ ಕರ್ಮಿ, ಜ್ಞಾನಿ, ಯೋಗಿ ಇವರಿಗೆಲ್ಲರೂ ಕೂಡ ಆ ಒಂದು ಎಕ್ಸ್ಪೆಕ್ಟೇಷನ್ ಇಂದ ಅವರು ಭಕ್ತಿ ಸೇವೆಯನ್ನು ಮಾಡುವಂಥದ್ದು. ಶುದ್ಧ ಭಕ್ತಿ ಅಂದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ಇದನ್ನು ಮಾಡೋದ್ರಿಂದ ಏನಾಗುತ್ತೆ, 14ರಿಂದ 16ನೇ ಶ್ಲೋಕದಲ್ಲಿ ನೋಡ್ಬೋದು. ಇದು ದುಃಖಾಲಯಂ ಅಶಾಶ್ವತಂ. ಈ ಭೌತಿಕ ಪ್ರಪಂಚ ಹೇಳುವಂಥದ್ದು ದುಃಖಾಲಯ, ಇದು ಅಶಾಶ್ವತವಾದದ್ದು ಅಂತ ತಿಳಿಯುತ್ತೆ. ಭೌತಿಕ ವಸ್ತು ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚ ಅಂದ್ರೆ ಭೌತಿಕ ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚದ ನಡುವಿನ ವ್ಯತ್ಯಾಸ 17ರಿಂದ 22ನೇ ಶ್ಲೋಕದಲ್ಲಿ. ಪರಸ್ತಸ್ಮಾತ್ತು ಭಾವೋ ಅನ್ಯೋ. ಶುದ್ಧ ಭಕ್ತಿಯಿಂದಲೇ ಪರಮೋನ್ನತನನ್ನು ಸಾಧಿಸಲು ಸಾಧ್ಯ. 23ರಿಂದ 28ನೇ ಶ್ಲೋಕದಲ್ಲಿ ನೋಡ್ಬೋದು. ಅತ್ಯೇತಿ ತತ್ಸರ್ವಮಿದಂ ವಿದಿತ್ವ. ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳಿದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು, ಚಾಟ್ನಲ್ಲಿ ಕೂಡ ಹಾಕ್ಬೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಓಕೆ, ಇದು ಪ್ರಪಂಚ ದುಃಖಾಲಯವ ಸುಖಾಲಯ ಅಂತ ಹೇಳಿದ್ದಕ್ಕೆ ರಾಣಿ ಅವರು ದುಃಖಾಲಯ ಅಂತ ಹಾಕಿದ್ದಾರೆ. ನೇತ್ರಾವತಿಯವರು ಪ್ರಪಂಚ ದುಃಖಾಲಯವೇ, ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಸುಖಮಯವಾಗುತ್ತೆ. ಪ್ರಜ್ವಲ್ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಎಸ್, ನೋಡುವ ಒಂದು ನಿಮಿಷ.